ಕಂಡಕ್ಟರ್ ಡ್ರೈವರ್ ಹೋಗೋದೇ ಇವನಿಗೆ ಹೋಗ್ಲಿಕ್ಕೆ ಆಗ್ತದ? ಅರ್ಜೆಂಟಿನವರು ಜಾಸ್ತಿ ಈಗ. ನಗನಗನ ತಕ ಕೂತ್ಕೊಳ್ಳುವ ಜನಗಳು ಸಿಗ್ತಾ ಇಲ್ಲ. ಅದೇ 3 ಜನವನ್ನ ಕಳಿಸಿದ್ರಂತೆ, ನಗುವವರಿದ್ರೆ ಕರ್ಕೊಂಡು ಬನ್ನಿ ಅಂತ. ಒಬ್ಬ ಹೋದಂತೆ, ನಗುವನ್ ಸಿಗ್ಲಿಲ್ಲ ಅಂತ ಸೀದಾ ಬಂದಂತೆ. ಮತ್ತೊಬ್ಬ ಸಹ ನಗುವನ್ ಸಿಗ್ಲಿಲ್ಲ ಅಂತ ಸೀದಾ ಬಂದಂತೆ. ಮತ್ತೊಬ್ಬ ಮಾತ್ರ ನಗುವನನ್ನ ಕರ್ಕೊಂಡು ಬಂದಂತೆ. ಅವರಿಬ್ಬರಿಗೂ ಸಿಗ್ಲಿಲ್ಲ, ನಿನಗೀಗ ಸಿಕ್ಕಿದ್ರು? ಏನಿಲ್ಲ, ನಾವು ಹೋಗ್ತಾ ಹೋಗ್ತಾ ಹೀಗೆ ನಕ್ಕದೆ, ಅವನು ನಕ್ಕದ, ಸೀದಾ ಕರ್ಕೊಂಡು ಬಂದೆ. ನಗುವಂತ ಮನಸ್ಸು ಬೇಕು. ಪಟ್ಟಾಭಿರಾಮ ಅವ್ರು ನಗ್ಲಿಕ್ಕೆ ಹೇಳಿದ್ರು ಅಂತೇಳಿ ಒಬ್ಬನೇ ಕಾಣಿದ್ದಾನೆ, ಸರಿ ಹೊಡೆದು ಕಳ್ಸಿದಾರಂತೆ. ಅಂದು ಮಾರ ಇವ್ರು ತಿಳಿಪೇರೆ ಬಂಡಾರು ಅಂತ ಏನು ತಿಳಿತಾರೆ, ಅಡ್ಡುಗುಳ್ಳ ಇರಂಕ್ ಇವ್ರು ತಿಳಿತೇನೆ ಅವಳು. ಅವ ಮಾತ್ರ ಒಂದು ಚೂರು ಅಂಚಿ ಇಂಚಿ ಅಂಡು ಓಳು ತಿಳಿತೇನೆ ಅವಳಿ ದಾಲಾಜಿ ಅವಳು ಸೈತಿತ್ತೇನು ಮಾರೆ, ಅಲ್ಪ ಹೋದು ತಿಳಿತೇನ, ಅಡ್ಡುಗುಳ್ಳ ಇರಂಕ್. ಹಾಗೆ ನಗುವಲ್ಲಿ ನಗಬೇಕು, ನಗುತ್ತಾ ನಾವು ಬಾಳಿ ಬದುಕಬೇಕು. ನಾನು ಅದನ್ನೆಲ್ಲ ಹೇಳಬೇಕು ಅಂತಿಲ್ಲ, ನೀವು ನನಗಿಂತ ಜಾಸ್ತಿ ತಿಳಿದವ್ರು ತುಂಬ ಜನ ಇದ್ದೀರ ಇಲ್ಲಿ. ಆದರೂ ನನ್ನ ಮನಸ್ಸಿಗೆ ಒಂಥರ ಆದದ್ದನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋದು. ಹಾಗಂತೇಳಿ ನಗ್ಲಿ ಕೇಳಿದ್ರು ಅಂತೇಳಿ ಒಬ್ಬರೇ ಕೂತು ನಗಬೇಡಿ, ಮರಲೆ ಬಣ್ವೇರು. ಹಾಗೆ ಒಟ್ಟಾಗಿ ನಗಬೇಕು, ಒಳ್ಳೆ ಆಗ್ತದೆ. ಹಾಗೆ ಪ್ರೀತಿಯ ಭಕ್ತಾಭಿಮಾನಿಗಳೇ, ನಾನೀಗೆ ಕಾರ್ಯಕ್ರಮ ಕೊಡ್ತೇನೆ. ತುಂಬ 1-2-3 ಸಾವಿರ ಕಾರ್ಯಕ್ರಮ ಕೊಟ್ಟಂಥ ಒಬ್ಬ ಕಲಾವಿದ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂಥ ಕಲಾವಿದ. ದೇಶದಲ್ಲಿ ಮತ್ತು ವಿದೇಶದಲ್ಲಿ ಒಂದ್ಸಲ ಹೋಗಿ ಕಾರ್ಯಕ್ರಮ ಕೊಟ್ಟು ಬಂದಿದ್ದೇನೆ. ಹಾಗೆ ಇವತ್ತು ನಮ್ಮ ಊರಿನ ಜನಗಳ ಹತ್ರ ನನಗೆ ಹೇಳ್ಕೊಳ್ಳಿಕ್ಕೆ ಒಂಥರ ಖುಷಿ ಆಗ್ತಾ ಇದೆ. ನಮಸ್ತೆ ಜಗಣ. ಮೊನ್ನೆ ಒಬ್ಬರು ಬಂದರು, ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅಂತ ಸೆಕೆಂಡ್ ಕೊಟ್ಟರು. ನಾ ಕೇಳಿದೆ, ನೀವು ನೋಡಿದ್ರ? ಇಲ್ಲ, ನಂಗೆ ಸ್ವಲ್ಪ ಅರ್ಜೆಂಟ್ ಇತ್ತು, ನಮ್ಮ ಮನೆಗೆ ಹೋದೆ. ಕಾರ್ಯಕ್ರಮ ನೋಡೇ ಇಲ್ಲ, ಸುಮ್ಮನೆ ಸೆಕೆಂಡ್ ಕೊಟ್ಟದ್ದು. ನಾನಾ ರೀತಿಯ ಜೋಕುಗಳು ಆಗ್ತಾ ಇರ್ತದೆ, ನಾವು ಮಾತ್ರ ಅದರ ಒಳಗೆ ಇರಬೇಕು, ಗೊತ್ತಾಗ್ತದೆ. ಸರಿ, ಮುರಾನಿವರಿ ಜೋರು ಬರ್ಸ ಬಂದಾಗ ಕೊಡೆ ಬತ್ತೊಂದು ಉಂಟದೆ, ಆಯ್ತು ಬರ್ಸ ಮಾರೆ ಚಕ್ ಕೊಡೆ ಉಂಡಂತ ಮಾರೆ, ಕೊಡೆ ಉಂಡು ಮುಖದ ಅಂತಾರೆ ಬೆಚ್ಚ ಅವನು ಸೀದಾ ಕೊಡೆ ಬತ್ತೊಂದು ಬೋಂಡ ಅಂಡು. ಅವನಿಗೆ ತಲೆ ಬಿಸಿ ಮಾಡಿಯೇ ಜಾಸ್ತಿ ಆಯಿತು, ಕೊಡೆ ಇದ್ದು ಸಹ ತಲೆ ಬಿಸಿ ಮಾಡ್ತಾ ಇದ್ದಾನೆ. ಮೊನ್ನೆ ಒಂದು ಜನ ಮರ್ತು ಮನೆಯಿಂದ ಹೋಗುವಾಗ ಕೊಡೆ ತಗೊಂಡು ಹೋಗ್ಲಿಲ್ಲಂತೆ, ಬರುವಾಗ ಯಾರ್ದೋ ಒಂದು ಕೊಡೆ ಹಿಡ್ಕೊಂಡು ಬಂದಿದ್ದಾನೆ ಮರ್ತು. ಹೀಗೆ ಸರ್ ಜೋಕುಗಳದೆಲ್ಲ ತುಂಬ ತುಂಬ ನಗು ಬರ್ತದೆ. ಕೆಲವು ಜೋಕ್ ಕೇಳಿದ್ರಂತೂ ತುಂಬ ನಗು ಬರ್ತದೆ. ಆದರೆ ನಗುವಂಥ ಮನ್ಸು ಬೇಕಷ್ಟೆ. ಮೊಬೈಲ್ ಹಿಡ್ಕೊಂಡು ಮೊನ್ನೆ ಒಬ್ಬ ಹೀಗೆ ಮೊಬೈಲ್ ಹಿಡ್ಕೊಂಡು ಮೂತ್ರ ಮಾಡ್ಲಿಕ್ಕೆ ಹೋಗಿದ್ದಾನೆ. ಹೀಗೆ ಹೋದ ದಿಗುಳಿ ಮೂತ್ರ ಮಾಡಿದ, ಸೀದಾ ಬಂದು ಮಾತಾಡ್ಲಿಕ್ಕೆ ಶುರು ಮಾಡಿದ, ವಾಪಸ್ ಕಟ್ ಮಾಡಿ ವಾಪಸ್ ಮೂತ್ರ ಮಾಡ್ಲಿಕ್ಕೆ ಹೋದ. ಅವಾಗಲೇ ಮಾಡಿದ್ದು, ಮರ್ತೇ ಹೋಗಿದೆ ಮಾರ್ರೆ. ವಾಪಸ್ ಮೂತ್ರ ಬರುವುದಿಲ್ಲ. ಎಲ್ಲ ಕೆಲವು ರೀತಿಯ ಜನಗಳು ಸಿಗ್ತಾರೆ. ಅದೇ ಇಬ್ಬರು ನಿಂತು ಮಾತಾಡ್ತಾ ಇದ್ದಾರೆ. ಇನ್ನು ತರೆಟ್ಟು ಬ್ರೈನ್ ಇಜ್ಜೇಡ ಬದುಕುವೇರ ಮಾರೆ, ಈ ತರೆಟ್ಟು ಬೊಂಡಿಜ್ಜೇಡ ಬದುಕುವೇರು ಮಾರೆ. ಎಂಚೆ ಉಂಟು ಉದಾಹರಣೆಗೆ ಈ ಇಜ್ಜೆ ನಾನು ಎರಡಲ್ಲಿ ಕೇಳ್ಬೇರ ಇದು. ಎಷ್ಟು ಸಣ್ಣ ಜೋಕು ಸರ್ ಅದು. ಒಬ್ಬ ರೂಮಲ್ಲಿದ್ದಾನೆ, ಒಬ್ಬನೇ ಇದ್ದಾನೆ ರೂಮಲ್ಲಿ. ಮತ್ತೊಬ್ಬ ಬಂದು ಕೇಳಿದ್ರು, ಎಂತ ಮಾರೆ ನಿಮ್ಮ ಫ್ಯಾನಿಗೆ ಒಂದೇ ಬ್ಲೇಡ್ ಇದೆ? ಅದಕ್ಕೆ ಅವ ಎಂತ ಹೇಳಿದ ಗೊತ್ತಾ, ನಾನು ಒಬ್ಬನೇ ಇರುವುದಲ್ಲ, ಸುಮ್ಮನೆ ಕರೆಂಟ್ ಜಾಸ್ತಿ ಖರ್ಚು ಆಗ್ತದೆ ಅಂತೇಳಿ ಒಂದೇ ಬ್ಲೇಡ್ ಅಂತೆ. ಇಂಥದ್ದೆಲ್ಲ ಜೋಕುಗಳು. ಬಸ್ ಇಡ್ಬೋನಾಗ ಅವ್ರಿಗೆ ಪನ್ಪುಣಗೆ ಕಂಡಕ್ಟರ್ ಒಂದು ಸಿಗರೇಟ್ ಇಪ್ಪಳ ಸಿಗರೇಟ್ ಏತ್ ಬೋಡನ್ನಲ್ಲ ಇಪ್ಪಲ ಪುಗೆ ಮಾತ್ರ ಬಿಡೋರ್ಚಿ ಬಸ್ ಓಡ್ತೋಡು ಒಂದೇ ಚಿಲ್ಲರೆ ಏತ್ಲ ಇತ್ತಂಗತ್ತ. ಹೀಗೆ ಇದೆಲ್ಲ ಜೋಕುಗಳು, ತುಂಬ ರೀತಿಯ ಜೋಕುಗಳಿದೆ. ಹಾಗೆ ಪ್ರೀತಿಯ ಎಲ್ಲ ಭಕ್ತಾಭಿಮಾನಿಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಹೀಗೆ ನಾನು ಜೋಕ್ ಹೇಳ್ತೇನೆ, ಮಕ್ಕಳ ಸ್ವರದಲ್ಲಿ ಹಾಡ್ತೇನೆ, ಮತ್ತೆ ತುಂಬ ಗೊತ್ತಿಲ್ಲ ನನಗೆ ಒಂದೊಂದಲ್ಲ. ಈಗ ನೋಡಿ, ಶಿವನನ್ನ ನೋಡಿ ಮಕ್ಕಳೆಲ್ಲ ಎಷ್ಟು ಚಂದ ಮಾಡ್ತಾ ಇರ್ತಾರೆ, ಎಷ್ಟು ಚಂದ ಹಾಡ್ತಾರೆ ಗೊತ್ತಾ. ಕಾಣದಂತೆ ಮಾಯವ ತನ್ನ
ನಮ್ಮ ಜೀವ ಕೈಲಾಸ ಸೇರಿ ಕಂಡನ್ನ ಕೊಡುವುದನ್ನ ಕೊಟ್ಟ ಬಿಡುವುದನ್ನ ಬಿಟ್ಟ ಕೈಯ ಕಟ್ಟು ಹೊಡೆಯುವುದನ್ನ ಕಾಣದಂತೆ ಮಾಯುವುದನ್ನ. ಮಕ್ಕಳು ಆಡುವ ಸ್ಟೈಲ್ ಅದು. ಮತ್ತೆ ಶ್ಲೋಕ ಎಲ್ಲ ಹೇಳುವಾಗ ಶುಕ್ಲಾಂಬರಧರಂ ವಿಷ್ಣುಂ ವೆನಕ ವೆನಕ ಏಕದಂತ ಪಚ್ಚಕಲ್ಲ ಪಾಣಿಪೀಠ ಮುತ್ತಿನ ಮುಂಡೆ ಒನ್ನ ಗಂಟೆ ಅಂತ ಒಪ್ಪಿಸುವ ಶ್ರೀ ಮಹಾಗಣಪತಿ ದೇವರ ಪಾದಕ್ಕೆ ನಮತ್ತೆ. ಒಂದೊಂದ್ಸಲ ಒಂದೊಂದು ರೀತಿ ಹಾಡ್ತಾರೆ ಅವರು. ಮೊನ್ನೆ ಒಬ್ಬ ಹುಡುಗ ನನ್ನ ಹತ್ರ ಹೇಳುದು, ಒಂದ್ಸಲ ಬೆಕ್ಕಿನ ಸೌಂಡ್ ಮಾಡಿ. ಬೆಕ್ಕಿನ ಸೌಂಡ್ ಮಾಡಿದೆ. ಮತ್ತೆ ನನ್ನ ಹತ್ರ ಒಂದ್ಸಲ ಹುಲಿ ಸೌಂಡ್ ಮಾಡಿ. ಹುಲಿ ಸೌಂಡ್ ಮಾಡಿದೆ. ಆಮೇಲೆ ನನ್ನ ಹತ್ರ ಕೇಳಿದ, ಒಂದ್ಸಲ ಇರುವೆ ಸೌಂಡ್ ಮಾಡಿ. ಇರುವೆ ಸೌಂಡ್ ಮಾಡ್ತದ? ಮಾಡಿದಿಲ್ಲ, ಸುಮ್ಮನೆ ಕೇಳಿತು. ಎಲ್ಲ ಮದ್ದು ಅವ್ರ ಹತ್ರ ಇದೆ. ಮೊನ್ನೆ ಒಬ್ಬ ಹುಡುಗ ಬಂದ, ನಾನೊಂದು ಜೋಕ್ ಹೇಳ್ಬೇಕಾ? ಬಾ ಅಂತ ಹೇಳಿದೆ. ಬಂದು ನಿಂತ. ನಾನೊಂದು ಜೋಕ್ ಹೇಳ್ತೇನೆ. ಸುಮಾರು ಹೊತ್ತು ನಿಂತ. ನಂಗೆ ಬರುದಿಲ್ಲ. ಅದು ಸಹ ಜೋಕಿ ನೋಡಿ. ಪಪ್ಪಡ ಒಂಜಿ ಬಾಲೆ ಪಂಡ್ಪುಣ ಪಾಪ ಪಾಪ ಎಂಕ್ಲ ಇಲ್ಲ ಕೊರಿ ಕೆತ್ತಿದೀತಂದು ಐಕ್ ಪಪ್ಪ ಜೋರು ಮಲ್ಪುಣ ದಾಯ್ತ ಒಂಜಿ ಮಲ್ಲ ವಿಷಯನ ಅಂಜನ ಈದಿಲೆ ತುಕ ಕೆತ್ತಿನ ಪಪ್ಪಗೆ ಕೆತ್ತಿದ್ದೀಟೆ ರಾಪುಚಿ. ಮೊನ್ನೆ ಒಬ್ಬ ಹುಡುಗ ನನ್ನ ಹತ್ರ ಕೇಳುದು, ಮಾಮ ಕೋಳಿ ಕೋಳಿ ಯಾಕೆ ಮೊಟ್ಟೆ ಇರ್ತದೆ? ನಾನು ಹೇಳಿದೆ ನಂಗೆ ಗೊತ್ತಿಲ್ಲ ಹೇಳಿದೆ. ಮತ್ತೆ ಅವನೇ ಹೇಳಿದ, ಕೋಳಿ ಯಾಕೆ ಗೊತ್ತ ಮೊಟ್ಟೆ ಇಡುದು? ಹಾಕಿದ್ರೆ ಹೊಡಿತದಲ್ಲ, ಹಾಕಿ ಮೆಲ್ಲ ಇಡುದು. ಇದೆಲ್ಲ ಅವರ ಜೋಕು. ಶಾಲೆಯಲ್ಲಿ ಮಾಸ್ಟರ್ ಕೇಳಿದ್ರಂತೆ, ನಮಗೆ ಗಾಂಧೀಜಿಯವರು ಏನ್ ಕೊಟ್ರ? ಗಾಂಧೀಜಿಯವರು ಒಂದು ದಿನ ರಜೆ ಕೊಟ್ಟರು. ಶಾಲೆಯಲ್ಲಿ ಮಾಸ್ಟರ್ ಕೇಳುದಂತೆ, ನೀ ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ತೀಯ? ನಾನು ಬೆಳಿಗ್ಗೆ 5 ಗಂಟೆಗೆ ಹೇಳ್ತೇನೆ. ಹೌದಾ? ಅಷ್ಟು ಬೇಗ ಎದ್ದು ಏನ್ ಮಾಡ್ತೀಯ? ಏನಿಲ್ಲ, ಮೂತ್ರ ಮಾಡಿ ಮಲಗ್ತೇನೆ. ನನ್ನ ಪ್ರೀತಿಯ ಭಕ್ತಾಭಿಮಾನಿಗಳೇ, ಈ ರೀತಿಯ ಜೋಕುಗಳು ಒಂದು ನಿಮಗೆ ಮದುವೆ ಆಗಿದೆಯಾ? ಟೀಚರಿಗೆ ಇಟ್ಟು ಬಂತು. ಟೀಚರ್ ಹೇಳಿದ್ರಂತೆ, ನಾಳೆ ನಿಮ್ಮ ಅಪ್ಪನನ್ನ ಕರ್ಕೊಂಬರ್ಬೇಕಾಯ್ತಾ? ನನ್ನ ಅಪ್ಪನಿಗೆ ಮದುವೆ ಆಗಿದೆ ಆಯ್ತಾ? ಅದೆಲ್ಲ ಜೋಕು. ಈ ಕುಕ್ಕುದ ಸಂದರ್ಭ ಒಂಜಿ ಹುಡುಗಿ ಕುಕ್ಕು ಪೇಜ್ ಅಂತೂ ಬಲಿತಂತುಲ್ಲೆ ದಣಿ ಬತ್ತೆ ಜೋರು ಮಾಡ್ಕೊಣ ಹೆಚ್ಚಿನ ಈತೆ ಹುಡುಗ ತಿಂಜ ಕುಕ್ಕು ಬುರ ಕಂಡು ಬತ್ತ ಪೊಯ್ನ ಇಲ್ಲ ಇನ್ನು ಅಮ್ಮೆರಡ ಪನ್ಪೆ ಅಮ್ಮೇರು ಇಲ್ಲಲ್ಲಿ ಜೇರು ಮುಕ್ಕೊಳ್ಳೇರಿಯಾ ಅವೇ ಆರ್ಲ ಮರಟ್ಟಿ ನಕ್ಕು ಬಿಡಿ ಸರ್. ಬನ್ನಿ ಬನ್ನಿ ಬನ್ನಿ. ಗಂಡ ಹೆಂಡತಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಹೆಂಡತಿ ಗರ್ಭಿಣಿ, ಅವರಿಬ್ಬರು ಮಾತಾಡೋದು. ಈ ಸಲ ಹುಟ್ಟೋದು ಗಂಡು ಮಗುನ ಅಂತ. ಅದಕ್ಕೆ ಎಂತಿ ಇಲ್ಲ ಖಂಡಿತ ಹೆಣ್ಣು ಅಲ್ಲ, ಈ ಸಲ ಗಂಡು ಮಗು ಇಲ್ಲ ಖಂಡಿತ ಹೆಣ್ಣು. ನಾವ್ ಯಾಕೆ ಚರ್ಚೆ ಮಾಡುದು? ಪುಟ್ಟ ಬಾರ ಇಲ್ಲಿ. ನಿಂಗೆ ಆಟ ಆಡ್ಲಿಕ್ಕೆ ಗಂಡು ಮಗು ಬೇಕಾ ಹೆಣ್ಮಗು ಬೇಕಾ? ನಂಗೆ ಆಟ ಆಡ್ಲಿಕ್ಕೆ ನಾಯಿ ಮರಿಬೇಕು. ನಾನು ಕೋಡೆಯನ್ನ ಜೋರು ಬರ್ಸ ಬಂದಾಗ ಏನು ನಡ್ತೊಂತು ಬಂತುಲ್ಲೆ ಒಂಜಿ ಬಾಲೆ ಪಂಡ್ಪುಣೆ ನಟ ಮಾಮ ಈರೇಗ ಮ್ಯಾಂಗೋ ಜ್ಯೂಸ್ ಕೂಡ ಓಡುಂಡಿಯ ಮ್ಯಾಂಗೋ ಜ್ಯೂಸ್ ಅವೇ ಬರ್ಸದ ನೀರು ಉಂಡತ್ತ ಕೆಂಪು ನೀರು ಅವೇ ಮ್ಯಾಂಗೋ ಜ್ಯೂಸ್. ಮಳೆ ನೀರು ಮ್ಯಾಂಗೋ ಜ್ಯೂಸ್ ಅಂತ. ಹಾಗೆ ಪ್ರೀತಿಯ ಭಕ್ತಾಭಿಮಾನಿಗಳಿದು ಮಕ್ಕಳ ಸ್ವರದಲ್ಲಿ ಕೆಲವು ಜೋಕು ಹಾಡು ಅವ್ರು ಹೇಳುವ ಸ್ಟೈಲ್ ಎಲ್ಲ ಆಗಿರ್ತದೆ. ಅವರ ಹಾಡುಗಳೆಲ್ಲ ಭಾರಿ ಇಷ್ಟ. ಜಿಂಕೆ ಮರೀನಾ ಜಿಂಕೆ ಮರೀನಾ ಜಿಂಕೆ ಜಿಂಕೆ ಮರೀನಾ. ನಿಮ್ಮನ್ನು ನಗಿಸ್ಲಿಕ್ಕೆ ಬೇಕಾಗಿ ಕುಡ್ದವ್ರು ಹೇಳ್ತಾರೆ ಇದೇ ಹಾಡನ್ನ. ಅವ್ರು ಹೇಳುವ ಸ್ಟೈಲ್ ಬೇರೆ. ಇಲ್ಲಿ ನೋಡಿ, ಜಿಂಕೆ ಮರೀನಾ ಪಿಲಿತೆ ಮರೀನಾ ಎಲಿತೆ ಮರೀನಾ ಹಿಂಗೆ ಕುಂಜಿಲ್ಲ ಗೊತ್ತಾ ಪೂಜೆ ಸಾವು. ಇದು ಅವ್ರು ಆಡುವ ಸ್ಟೈಲ್. ಮೊದಲನ ಒಂದು ಹಾಡಿತ್ತು, ಬಂಗಾರದ ಮನುಷ್ಯದ ಹಾಡು, ಸೂಪರ್ ಹಾಡೋದು. ಬಾಳ ಬಂಗಾರ ನೀನ ಹಣೆಯ
ಸಿಂಗಾರ ನೀನು ನಿನ್ನ ಕೈಲಾಡೋ ಕುಂಬಿ ನಾನಯ್ಯ ನಾನಯ್ಯ ಕುಂಬಿ ನಾನಯ್ಯ ತನಕ ತನ ತನ ತನಕ ಕುಂಬಿ ನಾನಯ್ಯ. ಇದೇ ಹಾಡನ್ನ ಮಕ್ಕಳನ್ನು ಕೂರಿಸ್ಕೊಂಡು ಅಜ್ಜಿ ಹೇಳುದಿದ್ರೆ ಅಜ್ಜಿಯ ಸ್ವರ ಸ್ವಲ್ಪ ಚೇಂಜ್ ಅಲ್ಲ. ಬಾಳ ಬಂಗಾರ ನೀನು ಅನಯ್ಯ ಸಿಂಗಾರ ನೀನು ನಿನ್ನ ಕೈಲಾಡಗೊಂಬೆ ನಾನಯ್ಯ ತಾನು 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 ನಿನ್ನ ಕೈಲಾಡಗೊಂಬೆ. ಜೀವನ ಕುಡ್ದವ್ರು ಹೇಳುವ ಸ್ಟೈಲು ಎಷ್ಟು ಜೋಕುಗಳು ಸಿಗ್ತದೆ ಅಂತ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೇನೆ ಅಂದರೆ ನಗಲಿಕ್ಕೆ ಏನಾದರೂ ಒಂದು ಕಾರಣ ಬೇಕಲ್ಲ. ಹಾಗಾಗಿ ನಾನು ಸ್ವಲ್ಪ ಜೋಕನ್ನು ಜಾಸ್ತಿ ಹೇಳೋದು ಫಸ್ಟಿಗೆ. ಮನೆಗೆ ತುಂಬ ಜನ ನೆಂಟರು ಬಂದಿದ್ದಾರೆ ಅಂತೇಳಿ ಹೆಂಡತಿ ಗಂಡನ ಹತ್ರ ಹೇಳಿದಂತೆ, ನೀವು ಮೇಲಿನ ರೂಮಲ್ಲಿ ಮಲಗಿ ಅಂತ. ಮೇಲಿನ ರೂಮಲ್ಲಿ ಮಲಗಿರುವಾಗ ರಾತ್ರಿ 12 ಗಂಟೆ ಆಗುವಾಗ ಡಿಬ್ಬ ಸೌಂಡ್ ಕೇಳಿತಂತೆ. ಹೆಂಡತಿ ಜೋರು ಮಾಡಿದ್ರು, ಏನು ಮಾಡ್ರಿ ಅದು ಮೇಲೆ ಸೌಂಡು? ಏನಿಲ್ವೇ ಅದು ಬೆಡ್ಶೀಟ್ ಬಿತ್ತು. ಬೆಡ್ಶೀಟ್ ಬಿದ್ದರೆ ಅಷ್ಟು ಸೌಂಡ್ ಆಗ್ತದ? ಅದರ ಒಳಗೆ ನಾನಿದ್ದೆ. ಸ್ವಲ್ಪ ಲೇಟಾಗಿ ನಗು ಬರ್ತದೆ. ஒரு ಸೈತೆಗೆ 4-5 ಜನ ಬಗ್ಗುತ್ತು ಅಂತೇಳಿ ತಾಯ್ತಾನೆ ಮಾರೆ ಆಯ್ಸೈತಿ ಅಂತ ಫಸ್ಟ್ ಟೈಮ್ ಹೊರಿ ಭಾಷಣ ಮತ್ತೆ ತಿತ್ತು ಬತ್ತೆಗೆ ಎಂಚಿತ್ತು ನಿನ್ನ ಭಾಷಣ ಎನ್ನ ಭಾಷಣ ತೊಂದರೆ ಜಿ ಅಂಡ ಇರು ಪ್ಯಾಂಟನ್ನು ಅಪಕ ಮಿತ್ತು ಮಲ್ ಪುನಃ ಬಜ್ಜಿ ಗಲೀಜು ತೋಜು ಅಂತಿತ್ತು. ಐಕಾರ್ ಬಂಡರ್ಗೆ ನಾನು ಚಮಲ್ತಿ ಜಡ ನಿಕ್ಲೆ ಬುಕ್ಕಲ್ಲ ಗಲೀಜು ತೋಜುತು. ಒಬ್ಬರು ಭಾಷಣ ಮಾಡಿ ನನ್ನ 2 ಮಾತನ್ನ ನಿಲ್ಲಿಸ್ತೇನೆ ಅಂತ ಹೇಳಿದ್ರಂತೆ. ಧಾರವಾಡದವನೊಬ್ಬ ಹಿಂದೆ ಕೂತಿದ್ದಂತೆ. ಇಲ್ರಿ ಸಾಬ್ರ, ನೀವು ಎಷ್ಟು ಬೇಕಾದ್ರೂ ಮಾತಾಡ್ರಿ, ನಿಮ್ದೇನು ಮಿಸ್ಟೇಕ್ ಇಲ್ಬಿಡ್ರಿ, ಆದ್ರೆ ನಿಮ್ಮನ್ನು ಕಳ್ಸಿದವ್ರು ಯಾರು ಅಂತ ಒಂದ್ಸಲ ಹೇಳ್ಬಿಡ್ರಿ. ಇದು ಧಾರವಾಡದ ಭಾಷೆ. ಧಾರವಾಡದ ಮಾಸ್ಟ್ರು ಹುಡುಗನ ಹತ್ರ ಕೇಳ್ತಾ ಇದಾರೆ, ಏನ್ಲ ಸಿದ್ಧ ಬರ ಇಲ್ಲಿ, ಅಲ್ಲ ಮೊನ್ನೆ ಗಾಂಧಿ ಜಯಂತಿ ಆಯ್ತಲ್ಲ, ಗಾಂಧಿ ಜಯಂತಿ ಬಗ್ಗೆ ನೀನೇನು ಹೇಳ್ತೀಯ? ಏನ್ ಸರ್ ನೀವು ಗಾಂಧಿ ಜಯಂತಿ ಅಂತ ಮಾಡ್ತೀರಾ? ಗಾಂಧಿ ಫೋಟೋ ಮಾತ್ರ ಇಟ್ಟಿದ್ದೀರಾ? ಮುರುಡಿ ಅಂದು ಕರೆಂಟ್ ಕೊರ್ಪರೇಜ ಕೊರ್ಪುಜ್ಜಿ ಮರ್ರದಾಯ್ತ ಮಲ್ಪರು ದಾಲಜಿ ಕ್ಯಾಂಡ್ಲು ಬತ್ತಪ್ಪ. ನಮಸ್ಕಾರ ಬಾವ. ಹಾಗೆ ನಗುಗಳನ್ನ ನಾವು ಹಂಚಿಕೊಳ್ಳುವ. ಗಂಡ ಹೆಂಡತಿ ಇಬ್ರು ವಾಕಿಂಗ್ ಹೋಗುವಾಗ ಗಂಡ ಹೇಳಿದಂತೆ ಹೆಂಡತಿ ಹತ್ರ, ಎಂತ ಮಾರೈತಿ ನನ್ನ ಕಾಲು ಒಂದು ಉದ್ದ ಇದೆ, ಒಂದು ಕಾಲು ಗಿಡ್ಡ ಇದೆ. ಆಗ ಹೆಂಡತಿ ಹೇಳಿದಂತೆ, ಸರಿ ಬಗ್ಗಿ ನೋಡಿ ಅಂತ. ಬಗ್ಗಿ ನೋಡುವಾಗಲೇ ಗೊತ್ತು, ಒಂದು ರೋಡಲ್ಲಿದೆ, ಒಂದು ಫುಟ್ಪಾತಲ್ಲಿದೆ. ಮದುವೆ ಮನೆಯಲ್ಲಿ ಎಲ್ಲ ಒಳಗಿದ್ದಾರೆ, ಒಬ್ಬ ಹೊರಗಿದ್ದಾನೆ. ಎಂತ ಮಾರೆ ನೀವು ಒಳಗೆ ಬರೋದಿಲ್ವಾ? ಇಲ್ಲ ಮಾರೆ, ನನ್ನ ಒಂದು ಜೊತೆ ಚಪ್ಪಲ್ ಕಾಣಿಸ್ತಾ ಇಲ್ಲ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ, ನನ್ನ ನೋಡುವಾಗ ಆ ಜನ ಹತ್ರ ಚಪ್ಪಲ್ಲೇ ಇವ ಹಾಕಿದ್ದಾನೆ. ಹಾಗೆ ಬಂಧುಗಳೇ, ಇದೆಲ್ಲ ಜೋಕಿನ ಮೂಲಕ ನಿಮ್ಗೆ ಹಾಸ್ಯಗಳು. ಶಬ್ದದ ಮೂಲಕ ನಿಮ್ಮನ್ನು ಖುಷಿಪಡಿಸು. ಶಬ್ದಗಳು ಅಷ್ಟೇ ತುಂಬ ಒಳ್ಳೆ ಆಗ್ತದೆ. ಕೆಲವು ಶಬ್ದ ನೋಡಿ, ನಿಮ್ಮನ್ನೆಲ್ಲ ಸ್ವಾಗತ ಮಾಡೋದಿದ್ರೆ ಯಾವ ರೀತಿ ಕೇಳ್ಬೋದು ಅಂತ ಹೇಳಿದ್ರೆ,
ಕಳೆದ 30 ವರ್ಷದಿಂದ ನಾನು ಈ ರೀತಿಯ ಕಾರ್ಯಕ್ರಮ ಕೊಡ್ತಾ ಬರ್ತಾ ಇದ್ದೇನೆ. ಜನಗಳನ್ನು ಒಂದು ರೀತಿ ನಗಿಸಬೇಕು, ಅವರ ಮುಂದೆ ನಿಲ್ಲಬೇಕು, ಅವರ ಪ್ರೀತಿಯ ಚಪ್ಪಾಳೆಯನ್ನು ಕೇಳಬೇಕು ಅನ್ನೋ ಆಸೆಯಿಂದ ನಾನು ಎಲ್ಲ ಕಡೆ ಹೋಗಿ ಕಾರ್ಯಕ್ರಮ ಕೊಡ್ತಾ ಇದ್ದೇನೆ. ಹೀಗೆ ನೋಡಿ, ಶಿವನ ಮೇಲೆ ಹಾಡೋದಿದ್ರೆ ಇದರಲ್ಲೇ ಎಷ್ಟು ಚೆಂದ ಆಗ್ತದೆ ಗೊತ್ತಾ? ಶಿವನ ಮೇಲೆ ಹಾಡೋದಿದ್ರೆ ಶಿವನ ಮೇಲೆ. ಮತ್ತೆ ದೇವಸ್ಥಾನಗಳಲ್ಲಿ ಬೆಳಿಗ್ಗೆ ಹೊತ್ತೊಂದು ನಾಗಸ್ವರದಲ್ಲಿ ಹಾಡು ಕೇಳಿಸ್ತದೆ, ಅದು ಭಾರಿ ಚಂದ. ಅದು ಇಲ್ಲಡಿ ಹೇಗೆ ಗೊತ್ತಾ? ಐಗಿರಿ ನಂದಿನಿ. ಮತ್ತೆ ದೇಶಭಕ್ತಿ ಗೀತೆ ಆದ್ರೆ ದೇಶಭಕ್ತಿ ಗೀತೆ. ಮತ್ತೆ ಹಿಂದಿ ಹಾಡಾದ್ರೆ ಹಿಂದಿ ಹಾಡು. ಜಾನಪದ ಹಾಡಾದ್ರೆ ಮತ್ತೆ ಮಾಯದಂತ. ಮಾಯದಂತ ಮಳೆ ಬಂತ. ಹೀಗೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಹಳೆಯ ಹಾಡುಗಳನ್ನು ಕೇಳುವಾಗ ಒಂಥರ ಖುಷಿ ಆಗ್ತದೆ. ಅದಕ್ಕೆ ಬೇಕಾಗಿ ಅದನ್ನೆಲ್ಲ ಬಾರಿಸೋದು. ನಾ ಬಂಗಾರದ ಮನುಷ್ಯದ ಹಾಡು, ಬಂಗಾರದ ಮನುಷ್ಯದ ಎಷ್ಟು ಹಳೆ ಹಾಡು, ಎಲ್ಲರಿಗೂ ಇಷ್ಟ ಅದು. ಮತ್ತೆ ಆ ಗಿರಿಕನ್ಯೆ ಹಾಡು, ಹಳೆ ಹಾಡುಗಳು. ಮತ್ತೆ ಪುಣ್ಯಕೋಟಿ ಹಾಡು, ನಾನೆಲ್ಲ ಕಡೆ ಅದನ್ನು ಭಾರಿ ಬಾರಿಸ್ತೇನೆ, ಯಾಕೆಂದ್ರೆ ಮಕ್ಕಳಿಗೆಲ್ಲ ಇಷ್ಟ ಆಗುವಂಥದ್ದು. ಪುಣ್ಯಕೋಟಿ ಹಾಡಾದ್ರೆ ನಾ ಅದೇ ಹಾಡನ್ನ ಮೂಗಲ್ಲೂ ಬರೆಸ್ತೇನೆ. ಇಲ್ಲೋಟಿ, ಹಾಗೆ ಒಂದೊಂದು ಶಬ್ದಗಳ ವ್ಯತ್ಯಾಸಗಳು. ಮತ್ತೆ ಇದರಲ್ಲಿ ಫ್ಯಾಕ್ಟ್ರಿಯ ಸೈರನ್ ಎಲ್ಲ ಮಾಡ್ಬೋದು. ಅದಾದ್ರೆ ಅದೊಂದು ಸೈರನ್. ಇನ್ನೊಂದು ರೀತಿ ಸೈರನ್ ಆದ್ರೆ ಅದೊಂದು ಸೈರನ್. ನಮ್ಮ ಮೊನ್ನೆ ಒಂದು ಕಡೆ ಒಂದು ಸೈರನ್ ಮಾಡುವಾಗ ಹೋಟ್ಲಲ್ಲಿ ಕ್ಯಾಶಲ್ಲಿ ಕೂತವ್ರು ಹೇಗೆ ನೋಡ್ತಿದ್ರು ಗೊತ್ತಾ? ಅವರ ಮುಖ ಹೀಗೆ ಆಗ್ತಿತ್ತು. ಸೈರನ್ ಸೌಂಡು ಹಾಗೆ.
ಅದೊಂದು ಸೈರನ್. ಮತ್ತೆ ಪೊಲೀಸ್ ಜೀಪ್ ಎಲ್ಲ ಬರುವಾಗ ಅದರ ಸೈರನ್ ಆದ್ರೆ ಪೊಲೀಸ್ ಜೀಪ್. ಅದೇ ಆಂಬುಲೆನ್ಸ್ ಆದ್ರೆ ಮೊದಲೆಲ್ಲ ರೇಡಿಯೋ ಕೇಳ್ತಾ ಇದ್ದವರಿಗೆ ಗೊತ್ತಿರ್ಬೋದು. ರೇಡಿಯೋ ಕೇಳುವಾಗ ಮೊದಲೆಲ್ಲ ಟಿವಿ, ಈಗೆಲ್ಲ ಟಿವಿ ಎಲ್ಲ ಹೆಚ್ಚಿನ ಮನೆಗಳಲ್ಲಿ. ಆ ರೇಡಿಯೋದಲ್ಲಿ ದೊಡ್ಡ ದೊಡ್ಡ ರಾಷ್ಟ್ರಪತಿ ಅಂತವರು ನಿಧನರಾದಾಗ ದುಃಖದ ಸಂದರ್ಭದಲ್ಲೊಂದು ಮ್ಯೂಸಿಕ್ ಬರ್ತಾ ಇತ್ತು ರೇಡಿಯೋದಲ್ಲಿ. ಈಗೊಳ್ಳಿ, ಒಂದೊಂದು ಸೌಂಡಲ್ಲಿ ಒಂಚೂರು ವ್ಯತ್ಯಾಸ. ಇವತ್ತಿನ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಒಳಗೆ ಬಂದಂಥ ಎಲ್ಲ ಭಕ್ತರು ಒಂದ್ಸಲ ಟ್ರೈನಲ್ಲಿ ಹೋದರೆ, ಆ ಟ್ರೈನಿನ ಸೌಂಡ್ ಆದರೆ ಟ್ರೈನಿಂದ ಇಳಿದು ಬಂದಂಥ ಭಕ್ತರಿಗೆ ನಮಸ್ಕಾರ. ಹಾಗೆ ಒಂದೊಂದು ಶಬ್ದಗಳಲ್ಲಿ ಒಂಚೂರು ವ್ಯತ್ಯಾಸ. ವಿಮಾನ ಎಲ್ಲ ಮೇಲೆ ಹೋಗುವಾಗ ಮಕ್ಕಳಿಗೆ ಇಷ್ಟ ಅದು ವಿಮಾನದ ಸೌಂಡ್ ಎಲ್ಲ. ಅವರಿಗೆ ಇಷ್ಟದ್ದಲ್ಲ ವಿಮಾನದ ಶಬ್ದ. ಬಿರುಗಾಳಿ ಶಬ್ದ, ಯವ್ವ ಆ ಬಿರುಗಾಳಿ ಇಲ್ಲೆಲ್ಲ ನಮ್ಗೆ ಕಮ್ಮಿ, ಗಾಳಿ ಸಿಗೋದು ಕಷ್ಟ. ಆ ಕಡೆ ಎಲ್ಲ ಹೋದ್ರೆ ಆ ಬಿರುಗಾಳಿ ಆದ್ರೆ ಗಾಳಿ ಸೌಂಡು. ಮರದಲ್ಲಿ ತುಂಬ ಇದು ನಮ್ಮ ಮನೆಯ ಟ್ಯಾಪ್ ತಿರುಗಿಸುವಾಗ ನೀರು ಬರದೆ ಶಬ್ದ ಆಗ್ತದೆ, ಅದು ಬಾರಿ ಚಂದ. ಈಗೊಳ್ಳಿ, ಸಣ್ಣ ಶಬ್ದ ಅದು. ಮೊದಲೆಲ್ಲ ಮನೆ ಮನೆಗೆ ಬರ್ತಾ ಇದ್ದ ನರ್ಸಣ್ಣ, ಬುಡ್ಬುಡಿಕೆ ಅವನು, ಬರ್ತೈತಿ ಒಳ್ಳೆ ಕಾಲ ಬರ್ತೈತಿ ನರ್ಸಣ್ಣ. ಈಗಿನ ಮಕ್ಕಳು ಆ ಬಸವನನ್ನ ಇಟ್ಕೊಂಡು ಬರ್ತಾರೆ, ಕಿವಿ ಬಿಡ್ಲಿಕ್ಕೆ ಆಗುದಿಲ್ಲ. ಅಂಗಡಿ ಹತ್ರ ಹೋಗಿ ವಾಲಕ ಊದುವಾಗ ನೋಡಿ ಅವರ ಸ್ಟೈಲು ಒಂದೊಂದು ಸ್ವರದಲ್ಲಿ. ಮತ್ತೆ ಮದುವೆ ಮನೆಯಲ್ಲಿ ವಾಲಕ ಊದೋದು ಕೇಳಿದರೆ ಏನೋ ನೀವು? ಇಲ್ಲಿ ಕಮ್ಮಿ, ಸೆಕ್ಸೋಫೋನ್ ಜಾಸ್ತಿ. ವಾಲಕ ಇದ್ದಲ್ಲಿ ಡೋಲ್ ನೋವ ವಾಲಕದವನು ಶುರು ಮಾಡುವಾಗ ಆಗ ಎದುರು ಕೂತ್ಕೊಂಡು ಒಬ್ಬ ಹುಡುಗ ಮಾವಿನ ಹಣ್ಣು ತಿಂತ ಇದ್ದಾನೆ. ಆ ವಾಲಕದ ತುದಿಯಿಂದ ನೀರು ಬರ್ತಾ ಉಂಟು. ಹೀಗೆ ಶಬ್ದಗಳ ವ್ಯತ್ಯಾಸಗಳು. ವಾಲಕದ ಶಬ್ದ ಈಗೆಲ್ಲ ಸಿಗ್ತಾ ಇಲ್ಲ, ಶಬ್ದಗಳು ತುಂಬ ಕಮ್ಮಿ ಆಗಿದೆ ಈಗ. ಮೊದಲೆಲ್ಲ ಬೈಕೆಲ್ಲ ಹೋಗುವಾಗ ಮೊದಲಿನ ಬೈಕ್, ಮೊದಲಿನ ಫಿಯೇಟ್ ಕಾರು, ವಿಲಿಯರ್ಸ್ ಪಂಪು. ಪುತ್ತೂರ ಪೇಟೆಯಲ್ಲಿರೋರಿಗೆ ಗೊತ್ತಿಲ್ಲ, ಹಳ್ಳಿ
ಮೊದಲನ ಡೀಸೆಲ್ ಪಂಪು ಆ ಕೈಯಲ್ಲಿ ಹೀಗೆ ಮಾಡ್ತಾ ಇದ್ದಾರಲ್ಲ ಜಗಣ, ಅದಾದ್ರೆ ಡೀಸೆಲ್ ಪಂಪ್. ಹೀಗೆ ಒಂದೊಂದು ಶಬ್ದಗಳಲ್ಲಿ ಚೂರು ವ್ಯತ್ಯಾಸ. ಈಗ ನನ್ನ ಮುಖ ನೋಡಿ ನಗ್ಬೋದು. ಕೂತಂತ ಎಲ್ಲ ಭಕ್ತರಿಗೆ ನನ್ನ ಪ್ರೀತಿಯ ಸ್ವಾಗತ. ಯಾಕೆಂದರೆ ಸ್ವಲ್ಪ ಬೋರ್ ಆಗುವಾಗ ಸ್ವಲ್ಪ ಈ ರೀತಿಯಾದರೂ ಜನಗಳನ್ನು ನಗಿಸುವಂತ ಒಂದು ಆಸೆ ನನಗೆ. ನನ್ನ ಮುಖ ನೋಡಿ ನಗ್ಬೋದು. ಮೊನ್ನೆ ಒಬ್ರು ನನ್ನ ಹತ್ರ ಕೇಳಿದ್ದಾರೆ, ಮಳೆ ಬಂದರೆ ನಿಮ್ಮ ಮಂಡೆಯಲ್ಲಿ ನೀರು ನಿಲ್ಲಲ್ಲ ಅಲ್ಲ? ನಾನು ಹೇಳಿದೆ ನೀರು ನಿಲ್ಲಲ್ಲ, ನೀನು ನಿಲ್ಲಲ್ಲ ಹೇಳಿದೆ. ಈಗೆಲ್ಲ ಅರ್ಜೆಂಟ್ನವ್ರು ಜಾಸ್ತಿ. ಮುರಾನಿಯವರಿಗೆ ನಾಟಕ ಹೇಳ ಇರು ಬಾಂಬೆ ಹೋಗ್ತಾರೆ ಹೋಗ್ತೇ ಮಂಡೆ, ಡೆಲ್ಲಿ ಹೋಗ್ತಾರೆ ಡೆಲ್ಲಿಗೆ ಹೋಗ್ತೆ, ಪಿದೇ ಹೋಗ್ತಾರ ಇನಿ ಬೊಳ್ಪು ಬೋಯ್ನ ಮಂಡೆ. ಅರ್ಜೆಂಟ್ ಮದ್ಮೆ ಬಾಯಿನ ಪುರ್ಸೊತ್ತಿಜಿಗೆ, ಆಟದು ಏನ ಪುರ್ಸೊತ್ತಿಜಿಗೆ, ಪಿಕ್ಚರ್ ಬಾಯಿನ ಪುರ್ಸೊತ್ತಿಜಿಗೆ, ಜೋಗುಳು ಎತ್ತುಕೊಂಡ ಹೆಣ್ಮಗೆ ಪುರ್ಸೊತ್ತೆ ಇಜ್ಜಿಗೆ. ಹಾಗೆ ಭಕ್ತರಿಗೆ ನಗು ಬರ್ಲಿ ಅಂತ ಇಂಥದ್ದೆಲ್ಲ ಜೋಕುಗಳು. ಒಬ್ಬ ಕನ್ನಡದಲ್ಲಿ ಭಾಷಣ ಮಾಡಿ ಕೆಳಗಿಳಿದು ಬಂದಂತೆ. ಹೀಗಿತ್ತು ಭಾಷಣ ಚೆನ್ನಾಗಿತ್ತು. ನೀವು ಕನ್ನಡದಲ್ಲಿ ಮಾತಾಡಿ ಕೊನೆಗೆ ನೀವು ಇಂಗ್ಲೀಷಲ್ಲಿ ಟ್ಯಾಂಕ್ಸ್ ಅಂತ ಹೇಳ್ಬಾರ್ದಾಗಿತ್ತು. ನಾ ಟ್ಯಾಂಕ್ಸ್ ಹೇಳದ್ನ, ಸಾರಿ ಆಯ್ತಾ. ಒಬ್ಬರು ಲೆಕ್ಚರು ಕ್ಲಾಸ್ ರೂಮಿಗೆ ಬಂದು ಪಾಠ ಮಾಡ್ಲಿಕ್ಕೆ ಮೊದಲೇ ಹೇಳಿದ್ರಂತೆ, ಯಾರು ಮೂರ್ಖರಿದ್ರೆ ಎದ್ದು ನಿಲ್ಲಿ ಅಂತ. ಯಾರು ಎದ್ದು ನಿಲ್ಲುವಂತೆ. ಕೊನೆಗೂ ಒಬ್ಬ ಎದ್ದು ನಿಂದಂತೆ. ನೀನೇನು ಮರೆ ನಿಂತೆ? ಸರ್ ನೀವು ಒಬ್ಬರೇ ನಿಂತು ನೋಡಿ ತಡಿಲಿಕ್ಕಾಗಲಿಲ್ಲ. ಒಬ್ಬರು ಲೆಕ್ಚರು ಹೊಸ ಶರ್ಟ್ ಹಾಕಿ ಬರುವಾಗ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ ಅಮೋಘ ಪ್ರಾರಂಭ. ಮಾನ್ಯ ದಿವಸ ಅದೇ ಶರ್ಟ್ ಹಾಕಿ ಬರುವಾಗ ಮಕ್ಕಳು ಹೇಳ್ತಾ ಇದ್ದಾರೆ ಬಹುಜನದ ಅಪೇಕ್ಷೆ ಮೇರೆಗೆ. ಮಾನ್ಯ ದಿವಸ ಪಾಠ ಮಾಡುವಾಗ ಹೇಳಿದ್ರಂತೆ ಈ ದಿನ ಕಡೆ ಆಟ. ಇದೆಲ್ಲ ಜೋಕುಗಳು. ಒಬ್ಬರು ಲೆಕ್ಚರ್ ನಡ್ಕೊಂಡು ಬರುವಾಗ ಒಬ್ಳು ಹುಡುಗಿ ಕೇಳಿಲ್ಲಂತೆ, ಏನು ಸರ್ ನೀವು ನನ್ನ ಮದ್ವೆಗೆ ಬರಲೇ ಇಲ್ವಲ್ಲ? ಏನು ಮಾಡೋದಮ್ಮ, ಎಲ್ಲ ಕಡೆ ಕಾರ್ಯಕ್ರಮ, ಯಾವುದಕ್ಕೆ ಹೋಗೋದು ಯಾವುದಕ್ಕೆ ಬಿಡೋದು ಗೊತ್ತಾಗ್ಲಿಲ್ಲ, ನೆಕ್ಸ್ಟ್ ಟೈಮ್ ಖಂಡಿತ ಬರ್ತೀನಿ. ಇದು ಕಾಲೇಜಲ್ಲಿ ಆಗುವ ಕಥೆಗಳು, ಮದುವೆ ಮನೆಯಲ್ಲಿ ಆಗುವ ಕಥೆಗಳು. ಮದುವೆ ಮನೆಯಲ್ಲಿ ಭಾರಿ ಈ ಪುಣ್ಯಾತ್ಮರೇ ಹೇಳಿದ ಜೋಕಿದು. ಒಬ್ಳು ಹುಡುಗಿ ಚಂದದಲ್ಲಿ ಜ್ಯೂಸ್ ಇಟ್ಕೊಂಡು ಬಂದ್ಲಂತೆ ಟ್ರೈಯಲ್ಲಿ. ಇವ ಕೇಳಿದಂತೆ ನೀವೇನು ಕಲಿತಾ ಇದ್ದೀರಾ? ಅದಕ್ಕೆ ಅವಳು ಹೇಳಿದಂತೆ ನಾನು ಕರಾಟೆ ಕಲಿತಾ ಇದ್ದೇನೆ ಅಂತ. ಜ್ಯೂಸಿನ ಗ್ಲಾಸ್ ಕೆಳಗೆ. ಹಾಗೆ ಇಂಥದ್ದೆಲ್ಲ ಜೋಕುಗಳು. ಮತ್ತೆ ದೇವಿ ಮಹಾತ್ಮೆ ಆಟ ನೋಡ್ತಿರಲ್ಲ, ಅದರಲ್ಲಿ ಆಗಿ ನಮ್ಮ ಸುಳ್ಯದಲ್ಲಿ ಒಂದ್ಸಲ ಮಹಿಷಾಸುರ ಮಧ್ಯದಲ್ಲಿ ಬಂದದ್ದು. ಮಹಿಷಾಸುರ ಮಧ್ಯದಲ್ಲಿ ಬಂದಾಗ ಕುಡ್ದವ ಒಬ್ಬ ಹೀಗೆ ಕೂತಿದ್ದಾನೆ. ಕುಡ್ದವ ಎದ್ದು ಮಾತಾಡೋದು ಮಹಿಷಾಸುರನ ಹತ್ರ, ಇಂದು ಮಹಿಷಾಸುರ ಬತ್ತೀಗೇನ ಮಹಿಷಾಸುರ ವೇಷ ಪಾಡ್ನಾರು ಒಂದು ಕೋಣೆ ಮಹಿಷಾಸುರ ಬರೋಡತ್ತೆ ಪುಸ್ತಕ ಗುಳ್ಳಿಯೇ. ಕುಡ್ದವರ ಜೋಕು ತುಂಬ ಚಂದ ಆಗ್ತದೆ. ಬರೀ 4 ಅಂತಸ್ತದ ಬಿಲ್ಡಿಂಗ್ ಇಡ್ತು ತಿತ್ತು ಬುರ್ದೆಗೆ ಪರ್ನಾಯಿ ದಾಯ್ತಾಂಡ್ಯ ಪಾತ್ರೆಡಚ್ಚಿ ಏನೆಲ್ಲ ಜಸ್ಟ್ ಮಿತ್ತಿರ್ತು ಬತ್ತನ ಅಂತ. ಏನು ಒರಿ ನಡು ಮಾರ್ಗಾಡು ಉಂತಂತುಲ್ಲೆ ಪರ್ತ್ ಲಾರಿ ದಾಯಿ ಜೋರು ಮಾಡ್ಪಣ ಎಂಚಿನ ಪರ್ತ್ ನಡು ರಸ್ತೆ ಇನ್ನ ತರತ್ತೆ ಮಿತ್ತು ಲಾರಿ ಕೊಂಡ ಚಟ್ನ್ಯಾವು ಇರ್ನ ಲಾರಿ ಬರಂಗಿಲ್ಲ ಕ್ಯಾರೇಜಿ ಆತ್ತಮಲ್ಲ ವಿಮಾನ ಇನ್ನ ತರತ್ತೆ ಮಿತ್ತು ಬೋತುಂಟು ಇಂಕ ದಾಲ ಆತೀಜಿ. ಇದು ಕುಡ್ದವ್ರ ಸ್ಟೈಲು. ಕುಡ್ದವ್ರು ಒಂದ್ಸಲ ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳ್ತಾ ಇದ್ದಾರೆ, ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಆಗ ಒಬ್ಬ ಕುಡ್ದವ ಏನು ಹೇಳ್ದ ಗೊತ್ತಾ, ಬೇರೆ ಬೇರೆ ಬಂದ್ರೆ ಏನ್ ಮಾಡ್ತೀರಾ? ಯಾರೋ ಒಬ್ಬ ಹಾಡು ಹೇಳ್ತಾ ಹಿಂದೆ ನಿಂತವ ಕುಡ್ದವ ಹೇಳಿದಂತೆ ಒಂದ್ ಸುಮಾರ್ ಸರ್ತಿ ಪಣ್ಣೋಡು ಮಾರೆ ಬಣ್ಣ ಬದ್ದೇನೆ ದಯ ಪಣ್ಣೋಡು ಬಂಡ ನಿಕ್ಕೊಂತ ಪ್ರಾಕ್ಟೀಸ್ ಆವಡಂತೂ ಪಂಡೆ. ಎಲ್ಲ ಕುಡ್ದವರ ಜೋಕು. ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಒಬ್ಬ ಕುಡ್ದವ ಸುಮ್ಮನೆ ಬಸ್ಸು ಇಲ್ಲ ಏನಿಲ್ಲ, ರೈಟ್ ಪೊಲೀಸ್ ದಯ ಬರ್ತದ್ದು ದೊಣ್ಣೆಡು ಒಂಜಿ ಕುಳ್ಳೆಗೆ ಕುಳ್ಳೆಂಬೆ ಬಂದ್ಪಣ ಸ್ಟಾಪ್. ಹಾಗೆ ಸರ್ ಇದೆಲ್ಲ ಕುಡ್ದವರ ಜೋಕು, ಮಕ್ಕಳ ಜೋಕು, ದೊಡ್ಡವರ ಜೋಕು ಎಲ್ಲ ಸಿಗ್ತದೆ. ನಮಗೆ ನಗುವಂಥ ದೊಡ್ಡ ಮನಸ್ಸು ಬೇಕು. ಹಾಗೆ ನನ್ನನ್ನು ನೋಡಿ ಸಹ ನಗ್ಬೋದು. ಈಗ ನಾವಿಲ್ಲಿ ಇಷ್ಟು ಚಂದ್ರದಲ್ಲಿ ಕೂತಿದ್ದೇವೆ, ನಾವೇನಾದ್ರೂ ಮನೆಯಲ್ಲಿ ಇದ್ರೆ ನಮಗೆ ನಗು ಬರೋದಿಲ್ಲ. ನಾವು ಟಿವಿ ನೋಡ್ತಾ ಇರ್ತೇವೆ, ನಮ್ಮ ಟಿವಿ ನೋಡೋರ ಮುಖ ಹೇಗಿರ್ತದೆ ಗೊತ್ತಾ? ಒಂದು ಚೂರು ಸಹ ನಗು ಇಲ್ಲ. ಟಿವಿ ನೋಡೋರ ಅವಸ್ಥೆ ನೋಡಬೇಕು. ಯಾರು ಹೋದ್ರು ಅಷ್ಟೇ, ಬಂದ್ರೆ ಹೀಗೆ ಮಾಡೋದು ಮತ್ತೆ ಟಿವಿ ನೋಡೋದು, ಹೀಗೆ ಬಂದ್ರೆ
ಹೀಗೆ ನೋಡ್ತಾ ಇರ್ತಾರೆ. ಮಕ್ಕಳು ಅಷ್ಟೇ, ಇನ್ನೊಂದು ಮನೆಗೆ ಹೋಗಿ ಟಿವಿ ನೋಡುದು ಹೀಗೆ. ಹೀಗೆ ದೊಡ್ಡವರು ಅಷ್ಟೇ, ಅಂಗಡಿ ಮುಂದೆ ಟಿವಿ ಹಾಕ್ಲಿ, ಕೆಲವ್ರು ನಿಂತು ನೋಡ್ತಾ ಇರ್ತಾರೆ, ಕೆಲವ್ರು ಹೀಗೆ. ಆಯ್ನ ಪಿರೈತನೇ ಟಿವಿ ನೋಡೋರ ಕತೆ, ಬಸ್ಸಲ್ಲಿ ನಿದ್ದೆ ಮಾಡೋರ ಕತೆ ಕೆಲವರು ಇಂಚಂದೆ. ಜಂಪಾನಾಗ ಇಂಚ, ಯಕ್ಷಗಾನ ನಿದ್ರೆ ಮಲ್ಪನಕ್ಲರ ಕಾಲೇಜ್ ಪಿರೋಗುಳೊಳ್ಳೇರಿಂದೆ. ಇದು ಅವರ ನಿದ್ದೆ ಮಾಡೋರ ಸ್ಟೈಲ್ ಎಲ್ಲ ಬೇರೆ ಬೇರೆ ಮುಖಗಳು, ಮತ್ತೆ ನಗೋದೇ ಇಲ್ಲ. ಅವರ ಮುಖ ನೋಡಿದ್ದೀರಾ? ಅಯ್ಯೋ ನೋಡಿ ನೋಡಿ, ನಗದವರ ಮುಖ ಹೇಗಿರ್ತದೆ ಗೊತ್ತಾ? ಒಂದು ಗಂಟೆ ಹಾಕಿದ ಹಾಗೆ. ಇಲ್ಲಿ ನೋಡಿ, ಚೆನ್ನಾಗಿ ನಗುವಾಗ ನೋಡಿ, ಒರೇ ತುಂಡ ಒರೆಯಾಗ ಪೂಜೆ ಬನ್ನಾಗ ಯಾವ ಬಟ್ಟೆ ತುಲ ಹೀಗೆ. ಆ ಜೋರು ಮಳೆ ಬರುವಾಗ ಕೆಲವ್ರು ನಡ್ಕೊಂಡು ಬರ್ತಾರೆ, ಅವರ ಮುಖ ಹೇಗಿರ್ತದೆ ಗೊತ್ತಾ? ಆ ಕೆಸರಲ್ಲಿ ಇಳಿ. ಕೆಲವರು ಫೋಟೋ ತೆಗಿಸ್ಲಿಕ್ಕೆ ಬರ್ತಾರೆ, ನನ್ನ ಫೋಟೋ ಚೆಂದ ಬರ್ಬೇಕಾಯ್ತಾ? ಅವ ನಿಲ್ಲುದು ಹೇಗೆ ಗೊತ್ತಾ ಫೋಟೋಕ್ಕೆ? ತುಲೆ ತುಲೆಂದೆ. ಹೀಗೆ ಆ ಸಾಗರದ ಜೋಗು ಜಲಪಾತದ ನೀರು ಬೀಳುವುದನ್ನೊಬ್ಬ ನೋಡ್ತಾ ಇದ್ದಾನೆ. ಸಾಗರದ ಜಲಪಾತದ ನೀರು ಬೀಳುವಾಗ ಅವನ ಮುಖ ಆಗುದು, ಆ ಮೇಲಿಂದ ನೀರು ಬೀಳುವುದನ್ನ ನೋಡುದು. ಇಲ್ಲಿ ನೋಡಿ ಅವನ ಕತೆ ನೋಡಿ. ಹೀಗೆ ಆ ಪುತ್ತೂರು ಜಾತ್ರೆಯಲ್ಲಿ ಜಾಯಿಂಟ್ ವೀಲ್ ತಿರುಗುವಾಗ ಮಕ್ಕಳು ತೊಟ್ಲಲ್ಲಿ ನಾವು ನಿಂತು ನೋಡುದು, ನಮ್ಮ ಅವಸ್ಥೆ ನೋಡಿ. ಹೀಗೆ ಆ ಮರಣ ಬಾವಿ ಬೈಕ್ ರೇಸ್ ತೂಪುಣ ಇಂಚ ಜೋಕುಲ ನೆಲಚಕ್ರ ತಿರ್ಗುಣಾಗ ಎಂಚೇಪರು ಜೋಕ್ಲೆ ದೇ ನೆಲಚಕ್ರ ತಿರ್ಗು ಅಂತ ಪುಣತ ಅಪ್ಪಾಗ ಜೋಕುಲ್ ತುಲೆ ರೆಕೆಟ್ పోనాక సూపర్ మిత్తు తూ అని పెరుముల కర్నాలతో సౌండ్ ఆవిడు మళ్ళా అక్కలాతే ఇంచబోంది పేరు సౌండ్ ఆవాడు సౌండ్ అప్పుడు నడపన స్టైల్ ఇంచబోతుండండి ಅಪೂರ ಸರಿ ಇಲ್ಲತ್ತೆ ಸೌಂಡ್ ಹಾಕುವಾಗ ಹೀಗೆ ಇದೆಲ್ಲ ಬೇರೆ ಬೇರೆ ಸ್ಟೈಲ್. ಕಾಲೇಜಲ್ಲಿ ಫ್ಯಾಷನ್ ಶೋ ಮಾಡ್ತಾರೆ, ನಂಗೆ ಶಾಲ್ ನೋಡುವಾಗ ನೆನಪಾಯ್ತು. ಈ ಕಾಲೇಜಲ್ಲಿ ಫ್ಯಾಷನ್ ಶೋ ಮಾಡುವಾಗ ಹುಡುಗ ಬರುವ ಸ್ಟೈಲ್ ಹೇಗೆ ಗೊತ್ತಾ? ಸೂಪರ್. ಇಲ್ಲಿ ನೋಡಿ, ಇದು ಹುಡುಗ, ಅದೇ ಅದೇ ಹುಡುಗಿ ಆದ್ರೆ ಸೂಪರ್. ಇಲ್ಲಿ ನೋಡಿ, ಈ ರೀತಿ ಬರೋ ಸ್ಟೈಲ್ ಅದು. ಹಾಗೆ ಒಂದೊಂದು ರೀತಿಯ ನಡೆಯುವ ಸ್ಟೈಲ್ಗಳದು. ಮತ್ತೆ ಕೆಲವು ಉದ್ದ ಲಂಗ ಹಾಕಿದ ಕೆಲವು ಮಕ್ಕಳು ನಡೆಯುವಾಗ ನೋಡಿ, ಅವೇ ಆಣ್ ಜೋಕ್ಲಾಂಡ ಕಿಸೆಟ್ ಕಡ್ಲೇ ಇಪ್ಪುಂಡು, ಕಿಸೆ ಬತ್ತಂದು ಬಲಿಪುಣ ಅವರ ಸ್ಟೈಲ್. ಮತ್ತೆ ಎತ್ತರದ ಚಪ್ಪಲ್ ಹಾಕಿ ಕೆಲವು ಹುಡುಗಿರು ನಡೀತಾರೆ, ಅವ್ರು ನಡೆಯೋ ಸ್ಟೈಲ್ ಇರುತ್ತದೆ ಸೂಪರ್. ಇಲ್ಲಿ ನೋಡಿ,
ಹೀಗೆ ಒಳ್ಳೊಳ್ಳೆ ಸೀರೆ ಉಟ್ಟೋರಾಗಿ ಮಳೆ ಬಂದಾಗ ಕೆಸರನ್ನ ದಾಟಿ ನಡೀತಾರೆ. ಸೂಪರ್ ಇಲ್ಲಡಿ. ಹೀಗೆ ನಾವೇಗಿರ್ತೇವೆ ಬಸ್ಸು ಲಾರಿ ಬಂದಾಗ ಬಸ್ಸದಾಯ್ ಬತ್ತೆ ಮಾರೆ ಕೆಸರು ಪಡಿ ಬೇರೆ ಗುಳಪಣ ಪೋತಾತ ಹಾಗೆ ಸರ್. ಇದೆಲ್ಲ ಬೇರೆ ಬೇರೆ ಸ್ಟೈಲ್. ನಗಲಿಕ್ಕೆ ಏನಾದ್ರು ಒಂದು ಕಾರಣ ಬೇಕಲ್ಲ, ಅದಕ್ಕೆ ಈ ರೀತಿ ಮಾಡ್ತಾ ಹೋಗುದು. ಮರದಲ್ಲಿ ತುಂಬ ಹಕ್ಕಿಗಳಿದ್ರೆ ಮಕ್ಕಳೇ, ನಿಮ್ಮಂಥ ಹಕ್ಕಿಗಳು ಮರದಲ್ಲಿದ್ದಾಗ ಹಕ್ಕಿಗಳು, ಒಂದು ಕೋಗಿಲೆ ಆದ್ರೆ ಅದೇ ಕಾಗೆ ಆದ್ರೆ ಕಾಗೆ. ಕೋಳಿ ಕೋಳಿ ಶಬ್ದ ಆದರೆ ಎದ್ರಿ ಶಬ್ದ ಮಾಡ್ತದೆ ನೋಡಿ. ಇದು ಕೋಳಿ. ಕೋಳಿ ಹಿಂದಿಲಿ ಮಾತಾಡ್ತದೆ, ಮರಿಗಳನ್ನ ಕರೆಯುದು ಹಿಂದಿಯಲ್ಲಿ. ಮರಿಗಳೆಲ್ಲ ಕೋಳಿ ಮೊಟ್ಟೆ ಇಡ್ಲಿಕ್ಕೂ ಮೊದಲು ಒಂದು ಸೌಂಡ್ ಮಾಡ್ತದಲ್ಲ, ಅದಾದ್ರೆ ಕೋಳಿ ಮೊಟ್ಟೆ ಇಡುವಾಗ. ಹೀಗೆ ಒಂದೊಂದು ಶಬ್ದಗಳು. ಜೋರು ಮಳೆ ಬರುವಾಗ ಕಪ್ಪೆ ಆದ್ರೆ ಕಪ್ಪೆ ಸೌಂಡ್. ಒಂದು ಪುಟ್ಟ ಕರು ಆದ್ರೆ ತಾಯಿ. ಎಲ್ಲಿ ಸರ್ ಈಗ ಕರು ದನ ಎಲ್ಲ ಎಲ್ಲಿ ಸಿಗ್ತದೆ? ಮೊದಲೆಲ್ಲ ತುಂಬ ಸಿಕ್ತಿತ್ತು ಕರು. ಅದರಲ್ಲೇ ಜೆರ್ಸಿ ದನ ಆದ್ರೆ ಜೆರ್ಸಿ ಬೆತ್ತ. ಅವೇ ಎಮ್ಮೆ ಎಮ್ಮೆ. ಕತ್ತೆ ಕತ್ತೆ ಶಬ್ದ ಆದ್ರೆ ಕುದುರೆ ಆದ್ರೆ ಕತ್ತೆ ಕುದುರೆ ಕೋಳಿ. ಹಂದಿ ಹಂದಿ ಶಬ್ದ ಆದ್ರೆ ಹಂದಿ ಶಬ್ದ. ಈಗ ತಾನೇ ಹುಟ್ಟಿದ ಮಗು ಅಳುದಿದ್ರೆ ಹುಟ್ಟಿದ ಕೂಡಲೇ ಮಗು ಅಳ್ತದೆ. ಎಷ್ಟು ಚಂದ ನೋಡಿ ನೋಡಿ. ಅದು ಕೈಯೆಲ್ಲ ಹೀಗೆ ನಡುಗ್ತಾ ಇರ್ತದೆ ಆಗ ಹುಟ್ಟಿದ ಕೂಡಲೇ. ಅದೇ ಉಸಿರು ಕಟ್ಟಿ ಅಳುವಾಗ, ಸ್ನಾನಕ್ಕೆಲ್ಲ ಕರ್ಕೊಂಡು ಹೋಗುವಾಗ ಈಗ ಸರ್ ಮಗು ಅಳುದು. ಈ ಮಗು 30-40 ವರ್ಷದಿಂದ ಅಳ್ತಾ ಇದ್ದೇನೆ ಸರ್. ಜನಗಳು ಇಷ್ಟಪಟ್ಟು ನನ್ನನ್ನು ಕರೆಸಿ ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಮಗು ಅಳುದು. 2 ಬೆಕ್ಕುಗಳ ಜಗಳ ಆದ್ರೆ ಮನೆಯಲ್ಲಿ ಹೆಂಡತಿ ಹೇಳಿಲ್ಲಂತೆ ಗಂಡನ ಹತ್ರ, ಈ ಬೆಕ್ಕು ಮನೆಯಲ್ಲೆಲ್ಲ ಗಲೀಜು ಮಾಡ್ತದೆ, ಎಲ್ಲರೂ ಕೊಂಡೋಗಿ ಬಿಟ್ಟು ಬನ್ನಿ ಅಂತ. ಪಾಪ ಗಂಡ ಚೀಲದಲ್ಲಿ ಹಾಕಿ ದೂರ ಕೊಂಡೋಗಿ ಬಿಟ್ಟಂತೆ. ಮತ್ತೆ ಮನೆಗೆ ಬರ್ಲಿಕ್ಕೆ ದಾರಿ ತಪ್ಪಿದಂತೆ. ಮತ್ತೆ ಬೆಕ್ಕಿನ ಜೊತೆಯಲ್ಲೇ ಮನೆಗೆ ಬಂದಂತೆ.
ಹಾಗೆ ಪ್ರೀತಿಯ ಬಂಧುಗಳೇ, ಹೀಗೆಲ್ಲ ಜೋಕುಗಳು ಮತ್ತು ಅದರ ಮಧ್ಯೆ ಮಧ್ಯೆ ಸೌಂಡ್ಗಳು. ಮತ್ತು ಸಣ್ಣ ನಾಯಿ ಮರಿ ಬೊಗಳುವಾಗ ಈ ಜೋಕುಳು ಪೂರ ಮೊಟ್ಟುಣ ಕಲ್ಲಾಡಕುಣ ಜಾಸ್ತಿ. ಅದು ಬೊಗಳುವಾಗಲೂ ಹಾಗೆ ದೊಡ್ಡ ಆಲ್ ಸೆಷನ್ ಆದರೆ ಹೆದರಿಕೆ ಆಗುತ್ತೆ ಸರ್ ಅದರ ಸೌಂಡ್ ಕೇಳುವಾಗ. ಮಕ್ಕಳನ್ನು ನೋಡುವಾಗ ನಾಯಿ ಬೊಗಳುವ ರೈತಿಯೇ ಬೇರೆ. ಶಾಲೆ ಬಿಟ್ಟು ಮಕ್ಕಳು ಬರುವಾಗ ಮನೆಗೆ ನಾಯಿ ಜಡ ತೆಗೆಯುವಾಗಲೂ ಹಾಗೆ ಮನೆ ಜಾಲಲ್ಲಿ ಹೀಗೆ ಸರ್. ಬೇರೆ ಬೇರೆ ಶಬ್ದಗಳು, ಮುಖಗಳು, ನಗುಗಳು, ನಡಿಗೆಗಳು ಇದನ್ನೆಲ್ಲ ಒಟ್ಟು ಮಾಡಿ ನಿಮಗೆ ಕೊಡ್ತಾ ಇದ್ದೇನೆ. ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ಕೆಲವು ಸಿನಿಮಾ ನಟರು, ಕೆಲವರು, ಯಾಕೆಂದರೆ ನಾವು ಈ ಕನ್ನಡ ಜಾಸ್ತಿ ಆದ ಕಾರಣ ನಮ್ಗೆ ಆ ಕನ್ನಡ ಮಾತಾಡ್ಲಿಕ್ಕೆ ಕಷ್ಟ. ಎಷ್ಟೊತ್ತಿಗೆ ನಿಲ್ಲಿಸ್ಬೇಕು ಅಂತ ಹೇಳಿದರೆ ಆಯಿತು. ಜಗಣ್ಣ ನೋಡಿ ನೋಡಿ ಟೈಮ್ ನೋಡಿ ಹೇಳಿ. ಯಾಕೆಂದರೆ ನಾನು ಮೊನ್ನೆ ಒಂದು ಕಡೆ ಹಾಗೆ ಆಗಿದೆ. ರಾಷ್ಟ್ರ ಪ್ರಶಸ್ತಿ ಪಡೆದ ಪಟ್ಟಾಭಿರಾಮ ಅವ್ರದ್ದು ಮಿಮಿಕ್ರಿ ಹೇಳಿದರು. ನಾವು ಒಳಗಡೆ ಹೋಗಿ ಹೇಳಿದೆ ರಾಷ್ಟ್ರ ಪ್ರಶಸ್ತಿ ನಂಗೆ ಸಿಗಲಿಲ್ಲ. ಹೇಳಿದೆ ಇಲ್ಲ ಸರ್, ಅದು ಜನ ಜಾಸ್ತಿ ಬರಲಿ ಅಂತೇಳಿ ನಿಮಗೆ ರಾಷ್ಟ್ರ ಪ್ರಶಸ್ತಿ ಕೊಟ್ಟಿದ್ದು, ಇಲ್ಲದ್ರೆ ಜನ ಬರುವುದಿಲ್ಲ ಅಂತೆ. ಹಾಗೆ ರಾಷ್ಟ್ರ ಪ್ರಶಸ್ತಿ. ಹಾಗೆ ಇಂಥದ್ದೆಲ್ಲ ಹಾಸ್ಯಗಳಾಗ್ತಾ ಇರ್ತದೆ. ಆದರೂ ನಿಮ್ಮ ಹತ್ರ ಎಲ್ಲವನ್ನ ಹೇಳ್ಕೊಳ್ತಾ ಇದ್ದೇನೆ. ಯಾಕೆಂದರೆ ನೀವು ಇಲ್ಲಿ ಕೂತು ನೋಡ್ತಾ ಇದ್ದೀರಾ. ನಿಮ್ಮ ಮನಸ್ಸಿನಲ್ಲಿ ಏನಾದ್ರು ಇದ್ದರೆ ದಯವಿಟ್ಟು ಹೇಳಿ ಸರ್. ನಾವು ಹಾಗೆ ಮುಖಗಳು, ನಗುಗಳು, ನಡಿಗೆಗಳು ಇದೆಲ್ಲ ಮಾಡ್ತಾ 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 ನಮ್ಮ ರಾಜ್ಕುಮಾರ್, ಈಗಿನ ಜನಗಳಿಗೆ ಬೇಕಾಗಿರೋದು ಪಿಕ್ಚರ್ ಆ್ಯಕ್ಟರ್ ವಾಯ್ಸ್ ಮಾತಾಡುವವರೇ ಬೇಕು. ನಮ್ಮಂಥವ್ರು ಸಾಕಾಗೋದಿಲ್ಲ. ರಾಜ್ಕುಮಾರ್ ಬಂದು ಮಾತಾಡೋದಿದ್ರೆ ಆಹಾ ತುಂಬ ಸಂತೋಷ ಆಗ್ತಾ ಇದೆ, ನಾವೆಲ್ಲ ಇಂಥ ಕಾರ್ಯಕ್ರಮ ನೋಡಬೇಕು, ಮಕ್ಕಳಿಗೆ ತೋರಿಸಿ ನಾವೆಲ್ಲ ಖುಷಿ ಪಡಬೇಕು. ಇದು ರಾಜ್ಕುಮಾರ್. ಬಾಲಕೃಷ್ಣ ನಿಜವಾಗ್ಲೂ ಬರ್ರೆ ಸಂತೋಷಪ್ಪ, ನಾವೆಲ್ಲ ಒಟ್ಟಾಗಿ ಸೇರಬೇಕು, ಕಾರ್ಯಕ್ರಮ ನೋಡಿ ಸಂತೋಷ ಪಡಬೇಕು ಗೊತ್ತಾ. ಇದು ಬಾಲಕೃಷ್ಣ. ಹಳೆಯ ನಟರು ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ. ಈಗ ಮುಖ್ಯಮಂತ್ರಿ ಚಂದ್ರ ಚೆನ್ನಾಗಿದ್ದಾರೆ, ನಾವು ಯಾವ್ದಾರು ರಾಜಕೀಯ ಮಾಡಬಾರ್ದಪ್ಪ, ನಾವು ಆದಷ್ಟು ಕನ್ನಡವನ್ನೇ ಮಾತಾಡ್ಬೇಕು ಗೊತ್ತಾ. ಇದು ಮುಖ್ಯಮಂತ್ರಿ. ಜಗ್ಗೇಶ್ ಆದ್ರೆ ಗೊತ್ತಲ್ಲ ಮಕ್ಕಳೇ, ಓಯ್ ಲಕಡಿ ಪಕಡಿ ಜಮ್ಮ, ನಮ್ಮ ಜನ ಮನ್ಸು ಮಾಡಿದ್ರಿ 24 hours ಒಳಗೆ ಇಂಗ್ಲೀಷ್ ಮಾತಾಡ್ತಾರೆ ಗೊತ್ತಾ. ಓಯ್ ಇದು ಜಗ್ಗೇಶ್. ಹೀಗೆ ಒಬ್ಬೊಬ್ಬರು ಆ್ಯಕ್ಟ್ರೆಸ್. ಶಂಕರ್ನಾಗ್ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾವೆ, ನಾವೆಂತ ಎಲ್ಲ ಒಟ್ಟಾಗಿ ಸೇರಬೇಕು, ಇಂಥ ಕಾರ್ಯಕ್ರಮ ನೋಡಿ ನಾವೆಲ್ಲ ಕೈ ಚಪ್ಪಾಳೆ ಹೊಡಿಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ. ಇದು ಶಂಕರ್ನಾಗ್. ಹಾಗೆ ಒಬ್ಬೊಬ್ಬರ ಸ್ಟೈಲ್. ನಮ್ಮ ನವೀನ್ ಡಿ ಪಡೀಲ್ ದಕ್ಷಿಣ ಕನ್ನಡದ ಅತ್ಯಂತ ಹಾಸ್ಯ ಕಲಾವಿದ, ಹೆಸರುವಾಸಿ ಪಡೆದವರು. ಅವರ ಜೋಕೆಲ್ಲ ತುಂಬ ಒಳ್ಳೆ ಆಗ್ತದೆ. ಮನುಷ್ಯ ಜೀವನದಲ್ಲಿ ಒಂದು ಕಾಲಲ್ಲಿ ನಿಲ್ಲುವುದು ಯಾವಾಗ ಗೊತ್ತಂದ್ರೆ ಚಡ್ಡಿ ಹಾಕುವಾಗ. ಪರ್ನಾಗ ಪಾತಿರ್ನ ಸ್ಟೈಲ್ ಈ ಲೋಕದ ಸೃಷ್ಟಿ ಸರಿದ್ಯಾ, ಈ ಲೋಕದ ಸೃಷ್ಟಿ ಸರಿದ್ದಿ, ಭೂಮಿ ಎತ್ತರ ತಗ್ಗುವಾತು ನಡೆಪ್ಪೆರ ಪೂಜ್ಯ. ಮಹಾಭಾರತ ಏರ್ ಬರುತ್ತನ ನಿಕ್ಕು ಗೊತ್ತುಂಡ, ಮಹಾಭಾರತ ಬರುತ್ತನ ಏರು ನಿಕ್ಕು ಗೊತ್ತುಂಡ. ಗೊತ್ತಿಜ್ಜಿ ಮಾರೆ ಹೊರ ಬಂಡ್ಲೆ ಇಂಕ್ಲ ಗೊತ್ತಿಜ್ಜಿಯ. ಅವ್ರು ಮಾತಾಡುವ ಸ್ಟೈಲು. ಈ ಬೆಂಗಳೂರಿನವನು ಮಂಗಳೂರಿನವನು ಮಾತಾಡೋದಿದೆ ಸರ್, ಭಾರಿ ಚಂದ ಅದು. ಬೆಂಗಳೂರಿನವನು ಹೇಳೋದು ಕೊಡಗಾನ ಕೋಳಿ ನುಂಗಿತ್ತ, ತಂಗವ್ವ ಕೇಳಿ ಕೋಡಿಗಾನ ಕೋಳಿ ನುಂಗಿತ್ತ. ಆಗ ನವೀನ್ ಡಿ ಪಟೇಲ್ ನುಂಗುವ ಧರ್ಮಕ್ಕೆ ಸಿಕ್ಕಿದ್ರೆ ನುಂಗುವ. ಹೇಗಿದೆಪ್ಪ ನನ್ನ ವಾಯ್ಸು? ಸತ್ಯ ಹೇಳ್ತೇನೆ ಮಾರೆ, ನಿನ್ನ ವಾಯ್ಸ್ ಉಂಟಲ್ಲ, ವಾಯ್ಸ್ ಗರ್ಗಸ್. ಹಾಗಂದ್ರೆ ಇಂಪು. ಬೆಂಗಳೂರಿನಲ್ಲಿ ಕರೆಸಿ ಆಡಿಸ್ತಾರೆ. ನಿಮ್ಮ ಮಂಗಳೂರಲ್ಲಿ ಗಣಪತಿ ಕೂರಿಸಲ್ವಾ? ನಮ್ಮ ಮಂಗಳೂರಿನಲ್ಲಿ ಗಣಪತಿ ಇಲ್ಲ ಮಾರೆ, ನಮ್ಮಲ್ಲಿ ಚೌತಿ. ಏನು ಮಂಗಳೂರಲ್ಲಿ ಮಾತೆತ್ತಿದ್ರೆ ನಿಮ್ಮ ಆಟೋದವ್ರು ಹೊಡೆಯಕ್ಕೆ ಬರ್ತಾರೆ? ನಿನ್ನ ಪೆದಂಬಾಗೆ ಉಂಟು ಮಾರೆ. ನಾವು ಬೆಂಗಳೂರಿಗೆ ಬಂದರೆ ನಮ್ಮ ಕಣ್ಣಿಗೆ ಕುಂಟು ಕಟ್ಟಿ ನೀವೆಲ್ಲೆಲ್ಲಿ ಕೊಂಡೋಗಿ ಬಿಡುವುದಿಲ್ಲವ? ಅದೇ ನಮ್ಮ ಮಂಗಳೂರಿನಲ್ಲಿ ನಂದಿಗುಡ್ಡೆಗೆ ಇದ್ರೆ ನಿನ್ನನ್ನು ಕೊಂಡೋಗಿ ಕೌಂತುತ್ತಾರೆ. ಇದು ನವೀನ್ ಡಿ ಪಟೇಲ್ ಮಾತಾಡುವ ಸ್ಟೈಲು. ಹಾಗೆ ಸರ್ ಬೇರೆ ಬೇರೆ ವ್ಯಕ್ತಿಗಳ ವಾಯ್ಸ್ಗಳು.
ಮತ್ತು ಕೆಲವು ಹಳೆಯ ವ್ಯಕ್ತಿಗಳನ್ನು ತೋರಿಸ್ಬಿಡ್ತೇನೆ. ದಯವಿಟ್ಟು ನನ್ನ ಪ್ರೀತಿಯ ಭಕ್ತಾಭಿಮಾನಿಗಳೇ ಒಂದ್ಸಲ ನೋಡಿಬಿಡಿ. ಗುಂಡೂರಾವ್, ಬಂಗಾರಪ್ಪ, ಡಿ ವಿ ಸದಾನಂದರು, ಪ್ರಮೋದ್ ಮುತಾಲಿಕ್, ಹೀಗೆ ಗಣ್ಯ ವ್ಯಕ್ತಿಗಳಾಗಿ ಹೇಗೆ ಕಾಣಿಸ್ತಾರೆ ನೋಡಿ. ಇದೆಲ್ಲ ಅಪರೂಪ ನೋಡ್ಲಿಕ್ಕೆ ಸಿಗೋದು. ನೀವು ಸಿಗೋದಂತೂ ನನಗೆ ತುಂಬ ಅಪರೂಪ. ಹಾಗಾಗಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಗುಂಡೂರಾವ್ ಬಂದರೆ ಹೇಗೆ ಕಾಣಿಸ್ತಾರೆ ನೋಡಿ. ಅದು ಗುಂಡೂರಾವ್ ಸ್ಟೈಲು. ಹಾಗೆ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವ್ರು ಬಂದರೆ ಹೇಗೆ ಕಾಣಿಸ್ತಾರೆ ನೋಡಿ. ಇಲ್ಲಿ ನೋಡಿ, ಇದು ಅವರ ಸ್ಟೈಲ್. ಒಬ್ಬೊಬ್ಬರು ಒಂದೊಂದು ರೀತಿ ಕಾಣಿಸ್ತಾ ಇರ್ತಾರೆ. ಈಗ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದರು ನಗನಗತ ವೇದಿಕೆಗೆ ಬರುವಾಗ ಅವರ ನಗುಮುಖ ನೋಡಿ. ಎಲ್ಲೆಡೆ ನಗುವಿನಿಂದ ನಗು, ಅವರ ನಗು ಅಷ್ಟು ಚಂದ. ಹೀಗೆ ಹಾಗೆ ಶ್ರೀರಾಮ ಸೇನೆಯ ಅಧ್ಯಕ್ಷರಾದಂಥ ಪ್ರಮೋದ್ ಮುತಾಲಿಕ್ ಅವರ ಸ್ಟೈಲ್ ಆದರೆ ಇಲ್ಲಿ ನೋಡಿ. ಇದು ಪ್ರಮೋದ್ ಮುತಾಲಿಕ್. ಹಾಗೆ ಇವತ್ತಿನ ಈ ಕ್ಷೇತ್ರಕ್ಕೆ ಸಾಹಿತಿಗಳಾದಂಥ ದತ್ತಾತ್ರೇಯ ಬೇಂದ್ರೆ ಅವ್ರು ಏನಾದರೂ ಬಂದರೆ ಬೇಂದ್ರೆ ಅವ್ರು ಹೇಗೆ ಕಾಣಿಸ್ತಾರೆ ದಯವಿಟ್ಟು ನೋಡಿ. ಹೀಗೆ ಸರ್ ದೇವೇಗೌಡರೆಲ್ಲ ನನ್ನ ತಲೆ ಬೇಗ ಖಾಲಿ ಆಗಿದೆ, ಹಾಗಾಗಿ ಬೇಗ ಸುಲಭ ಅಲ್ಲ ದೇವೇಗೌಡ ಮಾಡಲಿಕ್ಕೆ. ಸುಮ್ಮನೆರಪ್ಪ, ನೀವು ಕೇಳಿದೆಲ್ಲ ಮಾಡೋಕ್ಕಾಗಲ್ಲ, ಕೂತ್ಕೊಳ್ಳಿ. ಅವರು ಅದೆಲ್ಲ ಆ ಕಡೆಯ ಕನ್ನಡ ಆದ ಕಾರಣ ಈಚೆ ಕಷ್ಟ ಆಗ್ತದೆ. ದೇವೇಗೌಡರದ್ದು, ನಮ್ಮ ಸಿದ್ದರಾಮಯ್ಯ ಅವ್ರದ್ದೆಲ್ಲ ಅದೆಲ್ಲ ಮಾತಾಡೋದು ಈಸಿ, ಸಂಭಾಷಣೆ ಮಾತ್ರ ಸ್ವಲ್ಪ ಕಷ್ಟ. ಯಾಕೆಂದರೆ ನಮ್ಮ ದಕ್ಷಿಣ ಕನ್ನಡದ ಕನ್ನಡ ಬೇರೆ ಅಲ್ಲ, ಅವ್ರದ್ದಾದ್ರೆ ಕೂತ್ಕೊಳ್ಳಲೆ ಯಾರಾದ ಗಲಾಟೆ ಮಾಡೋದು, ಅವರವರ ಸ್ಟೈಲ್ಗಳು. ಹಾಗೆ ಪ್ರೀತಿಯ ಭಕ್ತಾಭಿಮಾನಿಗಳೇ, ಒಂದು 5 ನಿಮಿಷ ನನಗೆ ಸಮಯ ಕೊಟ್ಟರೆ ಕೈಯಲ್ಲಿ ನನ್ನ ಗುರುಗಳ ಎದುರೇ ನಾನೊಂದು ಕೈಯಲ್ಲಿ ನೆರಳಿನ ಚಿತ್ರಗಳನ್ನು ಮಾಡಿ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ದಯವಿಟ್ಟು ಏನಾದ್ರು ಮಾತಾಡಲಿಕ್ಕಿದ್ರೆ 1-2 ಮಾತಾಡಿ ಸರ್. ನಾನು ಒಂದು 5 ನಿಮಿಷ ನನಗೆ ಸಮಯ ಬೇಕಾಗ್ತದೆ. ಬನ್ನಿ ಬನ್ನಿ. ಅದೇ 2 ಮಾತಾಡಿ, ಯಾರು ಮಾತಾಡೋರಿದ್ದರೆ ದಯವಿಟ್ಟು ಬನ್ನಿ. ಒಂದು 5 ನಿಮಿಷದಲ್ಲಿ ನನ್ನ ಕೈಯಲ್ಲಿ ನೆರಳಿನ ಚಿತ್ರಗಳನ್ನು ಮಾಡಿ ಎಲ್ಲರನ್ನ ಖುಷಿಪಡಿಸ್ತೇನೆ. ಬಹುಶಃ ಈ ಭಾಗದಲ್ಲಿ ದಕ್ಷಿಣ ಕನ್ನಡದಲ್ಲಿ ಕೈಯಲ್ಲಿ ನೆರಳಿನ ಚಿತ್ರ ಮಾಡುವ ಕಲಾವಿದರು ತುಂಬ ಕಮ್ಮಿ, ನನಗೆ ಕಲಿಸಿದ ಪುಣ್ಯಾತ್ಮರಿದ್ದಾರೆ. ಹಾಗಾಗಿ ನೋಡಿ ನಾವೆಲ್ಲ ಸಂತೋಷ ಪಡ್ಬೋದು. ಕೈಯಲ್ಲಿ ನೆರಳಿನಲ್ಲಿ ಚಿತ್ರಗಳನ್ನು ಹೇಗೆ ಮಾಡ್ಬೋದು. ಮಕ್ಕಳೇ, ನೀವು ಚಿತ್ರ ಬರೀತೀರಲ್ಲ, ನಾನು ಕೈಯಲ್ಲಿ ಮಾಡ್ತೇನೆ ನೋಡಿ. ನೋಡಿ ಎಷ್ಟು ಚೆಂದ ಕಾಣಿಸ್ತದೆ ನೋಡಿ. ಈಗ ಇದಕ್ಕೆ ಧ್ವನಿವರ್ಧಕದವರ ಸಹಕಾರ ತುಂಬ ಬೇಕು. ಯಾಕೆಂದರೆ ಕಲಾವಿದ ಯಾವಾಗಲೂ ಎದ್ದು ಕಾಣೋದೇ ಸೌಂಡಿನವರಿಗೆ ನನ್ನ ಪ್ರೀತಿಯ ನಮಸ್ಕಾರ ಸರ್. ಎಲ್ಲರೂ ಚಪ್ಪಾಳೆ ಹೊಡಿಬೋದು ಅವರಿಗೂ ಸಹ. ಯಾಕೆಂದರೆ ಹುಡುಗ ಹುಡುಗಿ ಮಾತ್ರ ಮುಖ್ಯ ಅಲ್ಲ, ಅಲ್ಲಿರುವ ಅಡಿಗೆಯವರು ಮುಖ್ಯವೇ. ಹಾಗೆ ಅಡಿಗೆಯವರಿಂದ ಹಿಡಿದು ಹುಡುಗ ಹುಡುಗಿ ಎಲ್ಲರೂ ಮುಖ್ಯವೇ. ಹಾಗಾಗಿ ಈ ಕಾರ್ಯಕ್ರಮವನ್ನು ತಾವೆಲ್ಲ ನೋಡ್ತಾ ಇರೋರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಕೆಲವೇ 1-2 ನಿಮಿಷದಲ್ಲಿ ನನ್ನ ಕೈಗಳ ನೆರಳಿನ ಚಿತ್ರಗಳನ್ನು ಮಾಡಿ ತೋರಿಸ್ತೇನೆ. ದಯವಿಟ್ಟು ಎಲ್ಲರೂ ನೋಡಿಬಿಡಿ.
ಸರ್ ನಿಮ್ಮ ಒಂದು ಸಣ್ಣ ಸೌಂಡ್ ಒಂದು ಫ್ಲೂಟ್ ಏನಾದ್ರು ಹಾಕಿಬಿಡಿ ಸರ್. ಸರ್ ದಯವಿಟ್ಟು ಹಿಂದೆ ಕೂತವರಿಗೆ ಸರಿ ಕಾಣಿಸ್ತದೆ ಇಲ್ವೋ ಗೊತ್ತಿಲ್ಲ, ನಿಮಗೆ ಸರಿ ಕಾಣುವಾಗ ಚಪ್ಪಾಳೆ ಹೊಡೆದ್ರೆ ಸಾಕು, ಭಾರಿ ಚೆಂದ ಆಗ್ತದೆ. ನೋಡ್ತಾ ಇರಿ ದಯವಿಟ್ಟು ಎಲ್ಲ ನನ್ನ ಪ್ರೀತಿಯ ಭಕ್ತಾಭಿಮಾನಿಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನೋಡಿ 2 ಕೈಯಲ್ಲಿ ಮಾಡುವಂಥ ನೆರಳಿನ ಚಿತ್ರಗಳು 5 ನಿಮಿಷದಲ್ಲಿ ಮುಗೀತದೆ ಸರ್ ನನ್ನ ಕಾರ್ಯಕ್ರಮ. ನನ್ನ ಪ್ರೀತಿಯ ಎಲ್ಲ ಭಕ್ತಾಭಿಮಾನಿಗಳಿಗೆ ನನ್ನ ಪ್ರೀತಿಯ ವಂದನೆಗಳು ಸರ್. ದಯವಿಟ್ಟು ನೋಡ್ತಾ ಇರಿ. ಇದನ್ನು ವಿಡಿಯೋ ಮಾಡ್ತಾ ಇರೋರಿಗೆ ನನ್ನ ಪ್ರೀತಿಯ ನಮಸ್ಕಾರ ಸರ್. ಹಾಗೆ ದಯವಿಟ್ಟು ಇದನ್ನು ವಿಡಿಯೋ ಮಾಡಿಬಿಡಿ, ಎಲ್ಲ ಒಳ್ಳೆ ಆಗ್ತದೆ. ನೋಡಿ ಹಕ್ಕಿ ಹಾರದು ನೋಡಿ, ಸೂಪರ್. ಹಕ್ಕಿ ನೋಡಿ ಮರವನ್ನ ಕುಟುಕ್ತಾ ಇದೆ ನೋಡಿ. ಇದು ಮರವನ್ನ ಕುಟುಕುವ ಹಕ್ಕಿ. ಇನ್ನೊಂದು ಹಕ್ಕಿ ಬರ್ತಾ ಇದೆ ನೋಡಿ, ತಾಯಿ ಮತ್ತು ಮರಿ ಎರಡುವೆ. ಮರಿಗೆ ತಾಯಿ ಗುಟುಕ್ ಕೊಡ್ತಾ ಇದೆ, ದಯವಿಟ್ಟು ನೋಡಿ. ಹಾಗೆ ಇನ್ನೊಂದು ಗಿಳಿ ನೋಡಿ, ಚಂದ ಗಿಳಿ. ಹಾಗೆ ಒಂದು ಬಾತ್ಕೋಳಿ ನೋಡಿ, ನೀರಲ್ಲಿ ತೇಲುವ ಬಾತ್ಕೋಳಿ. ಒಂದು ಆಮೆ ನೋಡಿ, ನೀರಿಂದ ಮೇಲೆ ಬರ್ತಾ ಇದೆ ಆಮೆ ನೋಡಿ. ಮೊಸಳೆ ನೋಡಿ ಯಾವ ರೀತಿ ಬಾಯಿ ಬಿಡುತ್ತೆ ನೋಡಿ. ಈಗ ಜಗಳ ನೋಡಿ, ಸೂಪರ್ ನೋಡಿ. ಹಾಗೆ ಕುದುರೆ ಹುಲ್ಲು ತಿಂತಾ ಇದೆ ನೋಡಿ.
ಹಾಗೆ 2 ಜಿಂಕೆಗಳಾದ್ರೆ ಹಾಗೆ ಒಂದು ರ್ಯಾಬಿಟ್ ಮೊಲ ಆದ್ರೆ ಹಾಗೆ ಒಂದು ಆನೆ ಆದ್ರೆ ಹಾಗೆ ಒಂದು ಮಂಗ ಆದ್ರೆ ಇಲ್ಲಿ ನೋಡಿ. ಇಬ್ಬರು ಹೆಂಗಸರ ಜಗಳ ಆದ್ರೆ ಮಾರಾಮಾರಿ ಜಗಳ ಆಗುವಾಗ ಹಾಗೆ ಗಂಡ ಕೂತಿದ್ದಾನೆ, ಹೆಂಡತಿ ಬರ್ತಾಳೆ, ಊಟ ಬಡಿಸ್ತಾಳೆ, ಬಾಯಿ ಕೊಡ್ತಾಳೆ ನೋಡಿ. ಊಟ ಆದ್ಮೇಲೆ ಒಬ್ಬರನ್ನೊಬ್ಬರನ್ನ ಪ್ರೀತಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ನೋಡ್ಬಿಡಿ. ಎಲ್ಲ ಭಕ್ತಾಭಿಮಾನಿಗಳಿಗೆ ನನ್ನ ತುಂಬ ಹೃದಯದ ವಂದನೆಗಳು ಸರ್. ಇಷ್ಟೊತ್ತು ನನಗೆ ಬೇಕಾಗಿ ಕೂತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟದ್ದಕ್ಕೆ ಎಲ್ಲ ಭಕ್ತರಿಗೆ ಪ್ರೀತಿಯ ನಮಸ್ಕಾರಗಳು. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ. ಥ್ಯಾಂಕ್ ಯು. ಹಾಯ್ ಮಕ್ಕಳೇ. ಹೀಗೆ ಮಾಡಿ ಮಕ್ಕಳು, ಹೀಗೆ ಮಾಡಿ, ಹೀಗೆ ಮಾಡಿ, ಹೀಗೆ ಮಾಡಿ, ಹೀಗೆ ಮಾಡಿ. ಎಲ್ಲರಿಗೆ ಟಾಟಾ. ನನ್ನ ಪ್ರೀತಿಯ ಗೆಳೆಯ ಕಿರಣ್ ಅವರು ಸಹ ಬಂದಿದ್ದಾರೆ. ಅವರ ಹಾಡುಗಳನ್ನು ಸಹ ತಾವೆಲ್ಲ ಕೇಳಿ ಸಂತೋಷ ಪಡಬೇಕು ಅಂತ ವಿಶೇಷವಾಗಿ ನಾನು ಕೇಳ್ಕೊಳ್ತಾ ನಾನು ವೇದಿಕೆಯನ್ನು ಇಲ್ಲಿಗೆ ಬಿಟ್ಟುಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಹಾಸ್ಯ ಕಾರ್ಯಕ್ರಮವನ್ನು ನೀಡಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಎಷ್ಟು ಜನರನ್ನ ಹಿಡಿದಿಟ್ಟುಕೊಂಡು ಅವರನ್ನು ನಗಿಸುವ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿದ್ರೆ ಒಂದು ಟ್ಯಾಲೆಂಟ್ ಜೊತೆಗೆ ತುಂಬಾ ಕ್ರಿಯೇಟಿವಿಟಿ ಬೇಕಾಗುತ್ತೆ. ಅಂತಹ ಒಂದು ಅದ್ಭುತ ಕಾರ್ಯಕ್ರಮವನ್ನು ನೀಡಿದಂತ ಪಟ್ಟಾಭಿರಾಮ ಸುಳ್ಯ ಇವರಿಗೆ ಶ್ರೀ ಶಾರದಾ ಭಜನಾ ಮಂದಿರದ ವತಿಯಿಂದ ಅನಂತ ಧನ್ಯವಾದಗಳನ್ನು ತಿಳಿಸಿದ್ದೇವೆ. ಹಾಗೆ
ಇಂದಿನ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನ ದೀಪ ಪ್ರಜ್ವಲಿಸುವ ಮೂಲಕ ನಾವು ಚಾಲನೆಗೆ ಉಳಿಸಲಿಕ್ಕಿದ್ದೇವೆ. ದಯವಿಟ್ಟು ದೀಪ ಪ್ರಜ್ವಲನೆಗಾಗಿ ನಿವೃತ್ತ ಸೇನಾಧಿಕಾರಿಗಳಾದ ಶ್ರೀ ರಮೇಶ್ ಬಾಬು ಅವರು ವೇದಿಕೆಗೆ ಬರಬೇಕು. ಕೌಶಲ್ ಕನ್ಸ್ಟ್ರಕ್ಷನ್ನ ನವೀನ್ ಚಂದ್ರ ಪುನರ್ವಸು ಅವರು, ಈಗಾಗಲೇ ಕಾರ್ಯಕ್ರಮವನ್ನ ನೀಡಿದಂತಹ ಪಟ್ಟಾಭಿರಾಮ ಸುಳ್ಯ ಅವರ ಉಪಸ್ಥಿತಿ ಇರಬೇಕಿಲ್ಲಿ. ಮುಂದಿನ ಕಾರ್ಯಕ್ರಮ ನೀಡುವಂತಹ ಗಾನಸಿರಿಯ ಕಿರಣ್ ಕುಮಾರ್ ಹಾಗೂ ನಮ್ಮ ಶಾರದಾ ಭಜನಾ ಮಂದಿರದ ಗೌರವಾಧ್ಯಕ್ಷರಾದ ಕೆದಂಬಾಡಿ ಗೊತ್ತು ಸೀತಾರಾಮರೈಗಳು, ಅಧ್ಯಕ್ಷರಾದ PG ಜಗನ್ನಿವಾಸರಾವ್ ಹಾಗೂ ಕರ್ನಾಟಕ ಜಾನಪದ ಪರಿಷತ್ ಪುತ್ತೂರು ಘಟಕದ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ರೈ ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದೀಪ ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ತಮಗೆಲ್ಲರಿಗೂ ಧನ್ಯವಾದಗಳು. ಈಗ ನಿವೃತ್ತ ಸೇನಾಧಿಕಾರಿ ರಮೇಶ್ ಬಾಬು ಅವರಿಂದ 2 ಹಿತವಚನಗಳನ್ನ ನೀಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಹಾಲಿಂಗೇಶ್ವರನಿಗೆ ವಂದಿಸುತ್ತಾ, ಮಾತೆ ಶಾರದಾ ಮಾತೆಗೂ ನಮಸ್ಕರಿಸುತ್ತಾ, ನೆರೆದಿರೋ ಭಕ್ತಾಭಿಮಾನಿಗಳೇ, ಕಲಾಭಿಮಾನಿಗಳೇ ಮತ್ತು ಅಧ್ಯಕ್ಷರಿಂದ ಗೌರವಾಧ್ಯಕ್ಷರಿಂದ ಹಿಡಿದು ಕರಸೇವಕರವರೆಗಿನ ಶ್ರೀ ಮಾತೆಯ ಸೇವಕರೇ, ನಾವೆಲ್ಲ ಮಾತೆಯ ಸೇವಕರು. 90 ವರ್ಷ ಒಂದು ಸಂಸ್ಥೆ ನಡೆದು ಬಂದಿದೆ ಅಂತ ಹೇಳಿದ್ರೆ ಅದು ಸುಲಭದ ವಿಷಯ ಅಲ್ಲ. ಇದು ಪುತ್ತೂರಿನ ಪ್ರಪ್ರಥಮ ಭಜನಾ ಮಂದಿರ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ತದನಂತರದಲ್ಲಿ ಬಳುವಾರ ಆಂಜನೇಯ ಶುರುವಾಗಿದ್ದು, ಇದರಲ್ಲಿ 7 ಬೀಳಿನ ಒಳಗೆ ಕಾರ್ಯಕರ್ತರು ಅಂದಿನಿಂದ ಇಂದಿನವರೆಗೆ ಪಟ್ಟ ಶ್ರಮ ಇಂದು ಮೆರುಗು ಪಡಿತಾ ಇದೆ. ಇದಕ್ಕೆಲ್ಲ ಹಿಂದಿನವರು ಕೂಡ ಕಾರಣವಾಗಿದ್ದಾರೆ. ಅವರನ್ನು ಸಹ ನೆನಪಿಸುತ್ತಾ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಇನ್ನು ಮುಂದಕ್ಕೂ ಹೆಚ್ಚಿನ ಕಾರ್ಯಕ್ರಮಗಳು ಇಲ್ಲಿ ನಡೀಲಿ. ಗೌರವಾಧ್ಯಕ್ಷರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಎಡಬಿಡದೆ ಕೆಲಸ ಮಾಡುವಂತ ಸ್ನೇಹಿತರಿದ್ದಾರೆ, ಅಂದ್ರೆ ಕರಸೇವಕರಿದ್ದಾರೆ. ಎಲ್ಲರೂ ಕರಸೇವಕರೇ, ಅಧ್ಯಕ್ಷರಾಗಲಿ ಗೌರವಾಧ್ಯಕ್ಷರಾಗಲಿ ಸಣ್ಣ ಮಟ್ಟಿನವರಿಗೆ ಎಲ್ರಿಗೂ ಶಾರದಾ ಮಾತೆಯು ಸನ್ಮಾಂಗನವನ್ನು ಉಂಟು ಮಾಡಲಿ. ನಿಮಗೂ ನಮಗೂ ಎಲ್ಲರಿಗೂ ಶುಭವಾಗಲಿ. ಶ್ರೀ ಮಹಾಲಿಂಗೇಶ್ವರ ನಮ ಹಾಗೂ ಶಾರದಾಂಬೆಗೆ ನಮಿಸುತ್ತಾ, ಈ ಸರ್ತಿಯ ಈ ಶಾರದಾ ಮಂದಿರದ ಒಂದು ಕಾರ್ಯಕ್ರಮಗಳೆಲ್ಲ ಒಂದು
ಯಶಸ್ವಿಯಾಗಿ ಇದೆ ಅಂತ ನಾನು ಈ ಮೂಲಕ ಹೇಳ್ತಿದ್ದೇನೆ. ಅದೇ ರೀತಿ ಅಕ್ಷರ ಯಜ್ಞ ಅಂತ ಒಂದು ಮಾಡಿದ್ರಿ, ತುಂಬಾ ಖುಷಿ ಆಯ್ತು ನನಗೆ ಈ ಒಂದು ಕಾನ್ಸೆಪ್ಟ್. ಅದೇ ಇನ್ನು ಮುಂದಿನ ದಿನಗಳಲ್ಲಿ, ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ಅಂಥದ್ದೇನಾದ್ರೂ ಒಂದು ಹೊಸತು ಕೊಡಿ ಅಂತ ನಾನು ಕೇಳ್ಕೊಳ್ತೇನೆ. ಅದೇ ರೀತಿ ನಮ್ಮ ಅಧ್ಯಕ್ಷರು ಸಹ ಹೇಳಿದರು ಒಂದು ನವೀಕರಣದ ಒಂದು ವಿಷಯ ಅಂತ. ಅದು ಆದಷ್ಟು ಬೇಗ ಮುಂದಿನ ವರ್ಷದಲ್ಲೇ ಆ ಕಾರ್ಯಕ್ರಮವು ಆ ಮಂದಿರದ ಕೆಲಸವು ಮುಗಿದು ಹೊಸ ಮಂದಿರದಲ್ಲಿ ನಮ್ಮ ದೇವರ ಪ್ರತಿಷ್ಠೆ ಆಗಲಿ ಅಂತ ನಾನು ಶಾರದಾಂಬೆಯನ್ನು ಪ್ರಾರ್ಥಿಸ್ತೇನೆ. ಅದೇ ರೀತಿ ದೀಪ ಪ್ರಜ್ಞಾಪನೆಗೆ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಿತವಚನವನ್ನು ನೀಡಿದ ನಿವೃತ್ತ ಸೇನಾಧಿಕಾರಿ ರಮೇಶ್ ಬಾಬು ಅವರಿಗೂ, ಕೌಶಲ್ ಕನ್ಸ್ಟ್ರಕ್ಷನ್ ನವೀಚಂದ್ರ ಪುನರ್ವಸು ಅವರಿಗೂ ಧನ್ಯವಾದಗಳು. ಈಗ ಈ ವೇದಿಕೆಯಲ್ಲಿ ರಮೇಶ್ ಬಾಬು ಅವರ ಅಪೇಕ್ಷೆಯ ಮೇರೆಗೆ ಇಬ್ಬರು ರಮೇಶ್ ಬಾಬು ಅವರಿಗೆ ಈಗ ಶಾಲು ಹೊದಿಸಿ ಗೌರವಾಧ್ಯಕ್ಷರಾದ ಸಿದ್ದರಾಮ ರೈ ಗೌರವಿಸುತ್ತಿದ್ದಾರೆ. ಹಾಗೆ ನವೀನ್ ಚಂದ್ರ ಪುನರ್ವಸು ಅವರಿಗೆ ನಮ್ಮ ಅಧ್ಯಕ್ಷರಾದ ಪಿ.ಜಿ. ಜಗನ್ನಾಥರಾವ್ ಅವರು, ಹಾಗೆ ಸಂತೋಷ್ ಕುಮಾರ್ ರೈಗಳು ಕರ್ನಾಟಕ ಜಾನಪದ ಪರಿಷತ್ ಪುತ್ತೂರು ಘಟಕದ ಅಧ್ಯಕ್ಷರು, ಇವರನ್ನ ಕಾರ್ಯದರ್ಶಿಗಳಾದ ಜಯಂತ್ ಅವರು ಸನ್ಮಾನಿಸುತ್ತಿದ್ದಾರೆ. ಮುಂದೆ ಈ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಈಗಾಗಲೇ ನೀಡಿದಂತಹ ಪಟ್ಟಾಭಿರಾಮ್ ಸುಳ್ಯ ಅವರಿಗೂ, ಮುಂದಿನ ಕಾರ್ಯಕ್ರಮ ನಡೆಸಲ್ಪಡುವಂತಹ ಕಿರಣ್ ಕುಮಾರ್ ಅವರಿಗೂ ಒಂದು ಸನ್ಮಾನ ಕಾರ್ಯಕ್ರಮವಿದೆ. ಅದು ವಿಶೇಷವಾಗಿ ರಮೇಶ್ ಬಾಬು ಅವರ ಅಪೇಕ್ಷೆ ಮೇರೆಗೆ ಅವರ ವತಿಯಿಂದ ನಡೀತಾ ಇದೆ. ಸ್ನೇಹಿತರೆ, ಈ ಇಬ್ಬರು ಕಲಾವಿದರು, ಒಬ್ಬರು ಪಟ್ಟಾಭಿರಾಮ್ ಸುಳ್ಯ ಇವರು ಹಳ್ಳಿಯಿಂದ ಡೆಲ್ಲಿವರೆಗೆ ಹೋಗಿದ್ದಾರೆ. ಮತ್ತೊಬ್ಬರು ಸಾವಿರಾರು ಮಂದಿ ಮಕ್ಕಳನ್ನು ತಯಾರು ಮಾಡಿ ವಿವಿಧ ವೇದಿಕೆಗಳಲ್ಲಿ ಪ್ರಶಸ್ತಿ ಪಡೆಯುವಂತೆ ಮಾಡಿದ್ದಾರೆ. ಇವರಿಬ್ಬರಿಗೂ ಕೂಡ ನಮ್ಮ ಫ್ಯಾಮಿಲಿ ಪರವಾಗಿ ತುಂಬ ಧನ್ಯವಾದಗಳು. ಮುಂದಕ್ಕೆ ಶ್ರೀ ಮಾತೆ ಹಾಗೂ ಮಾಲಿಂಗೇಶ್ವರನು ಸನ್ಮಾನಗಳು ಕರುಣಿಸಲಿ ಅಂತ ಹೇಳಿ ಅವರಿಗೆ ಸನ್ಮಾನ ಮಾಡುವ ಒಂದು ಅವಕಾಶವನ್ನು ಮಾಡಿಕೊಟ್ಟ ಸಮಿತಿಯವರಿಗೆ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ.
ಎಲ್ಲರಿಗೂ ಧನ್ಯವಾದಗಳು. ಮುಂದೆ ಈ ವೇದಿಕೆಯಲ್ಲಿ ಗಾನಸಿರಿ ಕಲಾ ಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು ಇವರಿಂದ ಸುಮಧುರ ಸಂಗೀತ ಲಹರಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆ ಬಳಿಕ ಭಜನಾ ಕಾರ್ಯಕ್ರಮ, ನಂತರ ಮಹಾಪೂಜೆಯ ಬಳಿಕ ಅನ್ನಪ್ರಸಾದದ ವಿತರಣೆ ಆಗಲಿಕ್ಕಿದೆ. ಎಲ್ಲ ಭಗವದ್ಭಕ್ತರು ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀದೇವಿಯ ಹಾಗೂ ಶ್ರೀ ಶಾರದೆಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. Dr. M.V. Shetty Institutions, Mangalore, empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangalore, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್.
ಅಲ್ಲ, ನಗರಸಭೆಯ ಉಪಾಧ್ಯಕ್ಷರಾದಂಥ ಬಾಲಚಂದ್ರ ಕೆ.ಮೆಂಜೆ ಇವರಿಗೆ ಗೌರವಾಧ್ಯಕ್ಷರಿಂದ ಶಾಲು ಹೊದಿಸಿ ಗೌರವಾರ್ಪಣೆ ಹಾಗೂ ತಾಳವನ್ನು ನೀಡಿ ಎಲ್ಲರಿಗೂ ನನ್ನ ನಮಸ್ಕಾರ. ಸ್ಥಳ ಸಾನ್ನಿಧ್ಯ ಶ್ರೀಮತಿಯವರಾದಂಥ ಶ್ರೀ ಮಹಾಲಿಂಗೇಶ್ವರ ದೇವರನ್ನು ಪ್ರಾರ್ಥಿಸುತ್ತಾ, ಹಾಗೆ ಈಗಾಗಲೇ 90ನೇ ವರ್ಷದ ವಿಶೇಷ ಶಾರದೋತ್ಸವದ ಸಮಾರಂಭದಲ್ಲಿ ಈಗಾಗಲೇ ಪ್ರತಿಷ್ಠಾಪನೆಗೊಂಡಂಥ ಶಾರದಾ ದೇವಿಯನ್ನು ಪ್ರಣಾಮ ಮಾಡುತ್ತಾ ಹಾಗೂ ಎಲ್ಲ ಭಕ್ತಾಭಿಮಾನಿಗಳಿಗೆ ವಂದಿಸುತ್ತಾ, ಇವತ್ತು ನಾನಾಗಲೇ ಬರಬೇಕಾಗಿತ್ತು, ಜಗಣ್ಣನನ್ನು ಆಗಲೇ ಕೇಳಿಕೊಂಡ್ರು, ಸಿದ್ದರಾಮಣ್ಣ ಸಹಿಗೆ ಹೇಳಿದ್ರೆ ನೆನಪಾಯಿತಂತ. ಹಾಗೆ ನಾನು ಬರಬೇಕಾಗಿತ್ತು, ತಡ ಆಯಿತು. ನಾನೊಂದು ಬೇರೆ ಒಂದು ಕಾರ್ಯಕ್ರಮದಲ್ಲಿದ್ದ ಕಾರಣ ನನಗೆ ಬರಲಿಕ್ಕೆ ತಡ ಆಯಿತು. ಹಾಗೆ ಭಾಳ ಸಂತೋಷ ಆಯಿತು. ಇವತ್ತು ನನ್ನನ್ನು ಈ ವೇದಿಕೆಯಲ್ಲಿ ನಿಲ್ಲಿಸಿ ನನ್ನನ್ನು ಸನ್ಮಾನ ಮಾಡಿದಂತಹ ಎಲ್ಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಮತ್ತು ಎಲ್ಲ ಕಾರ್ಯಕ್ರಮ ಸದಸ್ಯರು, ಅಧ್ಯಕ್ಷರು, ಎಲ್ಲ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಬಹಳ ಸಂತೋಷ ಆಯಿತು. ಬಹುಶಃ ಈ ಧಾರ್ಮಿಕ ಕಾರ್ಯಕ್ರಮದಿಂದ ಬಹುಶಃ ನಮ್ಮ ದೇಶದ ಒಂದು ಪರಂಪರೆ ಅಂತ ಹೇಳಿದ್ರೆ ಋಷಿಮುನಿಗಳು ಮತ್ತು ಎಲ್ಲ ನಮ್ಮ ದೇಶದಲ್ಲಿ ನಡೆತಕ್ಕಂತಹ ಎಲ್ಲ ಇಂಥ ಕಾರ್ಯಕ್ರಮಗಳು, ಪೂಜೆ ವಿಧಾನಗಳಿಂದ ಬಹುಶಃ ಇವತ್ತು ಭಾರತ ಒಂದು ವಿಶಿಷ್ಟ ಸ್ಥಾನವನ್ನು ನಮ್ಮ ವಿಶ್ವದಲ್ಲೇ ಪಡ್ಕೊಂಡಿದೆ. ಬಹುಶಃ ಇದರ ಭಾಗವಾಗಿ ಇವತ್ತು ಎಲ್ಲ ಕಡೆಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದೆ. ನಿನ್ನೆ ಒಂದು ನಾನು ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋದಾಗ ಬಹಳ ಒಂದು ವಿಶೇಷ ಒಂದು ಘಟನೆ ನಡೀತು. ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ಬಹುಶಃ ಹಿಂದೆ ಕೂಡ ಅದರ ಒಂದಂದ್ರೆ ಬಹುಶಃ ಬಾಲಗಂಗಾಧರ ತಿಲಕ್ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಜನವನ್ನು ಸಂಘಟನೆ ಮಾಡಲಿಕ್ಕೋಸ್ಕರ ಧಾರ್ಮಿಕವನ್ನೇ ಆಚರಣೆ ಮಾಡಿ ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದರು. ಅದೇ ರೀತಿಯಲ್ಲಿ ನನಗೆ ಒಂದು ಒಳ್ಳೆಯ ಉದಾಹರಣೆ ಸಿಕ್ಕಿತ್ತು. ನಾನು ಪುಣ್ಯ ದೇವಸ್ಥಾನಕ್ಕೆ ಹೋದಾಗ ನಿನ್ನೆ ನಮ್ಮ ಕುಟುಂಬದ ಒಂದು ಪೂಜೆ ಇತ್ತು. ಅಲ್ಲಿ ಒಂದು ವಿಶೇಷ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಬಹುಶಃ ಯಾವ ರೀತಿ ಸಂಘಟನೆ ಮಾಡ್ಬೋದು ಅಂತ ಹೇಳೋದಕ್ಕೆ ಬಹಳ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಅಲ್ಲಿ ಈ ಉತ್ಸವ ಆಗುವಾಗ ಈ ಚಂಡೆಯನ್ನು ಹೊಡೆಯುವಂಥ ಒಂದು ಇದನ್ನು ಕಲೆಯನ್ನು ಅಲ್ಲಿ ಪ್ರಾರಂಭ ಮಾಡಿದರು. ಬಹುಶಃ ಕಲೆಗೆ ಬಹಳ ಶಕ್ತಿ ಇದೆ. ಎಲ್ಲ ಸಾಧಾರಣ ಒಂದು 70ರಿಂದ ನಾನು ಅವರ ಹತ್ರ ವಿಚಾರ ಮಾಡಿದೆ, ಒಂದು 120-130 ಹುಡುಗರು ಆ ಕಲೆಯನ್ನು ಕಲಿತಾ ಇದ್ದಾರೆ. ಆಗ ಆ ಸಂಘಟನೆಗೆ ಒಂದು ಪೂರಕವಾಗಿ ಬಹಳ ದೊಡ್ಡ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ಅವರಲ್ಲಿ ಮಾಡ್ತಾ ಇದ್ದಾರೆ. ಬಹುಶಃ ಈ ಧಾರ್ಮಿಕ ಕಾರ್ಯಕ್ರಮಗಳಿಂದ ಹಿಂದೆ ಹಾಕಿಕೊಂಡದ್ದು ಹೆಜ್ಜೆಯಂತೆ ಇವತ್ತು ಎಲ್ಲ ಕಡೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮದಿಂದ ಖಂಡಿತವಾಗಿ ನಮಗೆ ಅನಿವಾರ್ಯತೆ ಇದೆ. ಖಂಡಿತ ನಾವೆಲ್ಲರೂ ಒಟ್ಟಾಗುವ ಒಂದು ಈ ಸಂದರ್ಭಕ್ಕೆ ಇದೆಲ್ಲ ಕಾರಣಗಳು. ಈಗಿನ ಜನಾಂಗಕ್ಕೆ ಅಂತ ಹೇಳಿದ್ರೆ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಇದರ ಒಂದು ಮಹತ್ವವನ್ನು ತಿಳಿಸಿ ಆ ಮಹತ್ವವನ್ನು ತಿಳಿದುಕೊಂಡಾಗ ಮಾತ್ರ ಆಚರಣೆಗೆ ಪೂರಕವಾಗ್ತದೆ. ಹಾಗೆ ಆಚರಣೆ ಮೂಲಕ ಬಹುಶಃ ಇವತ್ತು ಖಂಡಿತವಾಗಿ ನಮ್ಮ ಭಾರತವನ್ನು ಶಕ್ತಿಶಾಲಿ ಹಿಂದೂ ರಾಷ್ಟ್ರವನ್ನು ನಿರ್ಮಾಣ ಮಾಡುವಂತಹ ಒಂದು ಒಳ್ಳೆ ಕೆಲಸ ಆಗ್ಬೋದು ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ನನಗೆ ಈ ವೇದಿಕೆಯಲ್ಲಿ ಅವಕಾಶ ಕೊಟ್ಟದಕ್ಕೆ ಎಲ್ಲರಿಗೂ ಒಂದು ವಿಶೇಷವಾಗಿ ಜಗಣ್ಣ ಮತ್ತು ಸಿದ್ದರಾಮಣ್ಣ ಹಾಗೆಲ್ಲ ನಮ್ಮ ಭಕ್ತಾಭಿಮಾನಿಗಳಿಗೆ ನಾನು ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ನಗರಸಭೆಯ ಉಪಾಧ್ಯಕ್ಷರಿಗೆ ಸಮಿತಿಯ ಪರವಾಗಿ ವಂದನೆಗಳು. ಮುಂದಕ್ಕೆ ಗಾನಶ್ರೀ ಕಿರಣ್ ಕುಮಾರ್ ಅವರ ಕಾರ್ಯಕ್ರಮ ನಡೆದಿಕ್ಕಿದೆ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.
Dr. M.V. Shetty Institutions, Mangalore. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangalore, Karnataka, 575013. Contact 0824. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ನನ್ನ ಓಂ ಶ್ರೀ ಗುರುಭ್ಯೋ ನಮಃ. ಇಲ್ಲಿ ಆಸೀನರಾಗಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೆ ಗಾನಸಿರಿಯ ವತಿಯಿಂದ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಅನನ್ಯಲಕ್ಷ್ಮಿ ಸಂದೀಪ್. ಮೊಟ್ಟ ಮೊದಲಿಗೆ ಇಲ್ಲಿಯ ಕ್ಷೇತ್ರದ ಮಹಾಲಿಂಗೇಶ್ವರ ಸ್ವಾಮಿಯ ಆಶೀರ್ವಾದವನ್ನು ಬೇಡುತ್ತಾ, ಅದೇ ರೀತಿ ಶಾರದಾ ಮಾತೆಯ ಆಶೀರ್ವಾದವನ್ನು ಸಹ ಕೋರುತ್ತಾ, ನವರಾತ್ರಿಯ ಸಪ್ತಮಿಯ ಶುಭ ಹಾರೈಕೆಗಳನ್ನು ನಿಮ್ಮೆಲ್ಲರಿಗೂ ತಿಳಿಸುತ್ತಾ, ಗಾನಸಿರಿ ಅರ್ಪಿಸುವಂತಹ ಮಧುರ ಗೀತಲಹರಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರುವಂತಹದ್ದು ನಮ್ಮ ಹೆಮ್ಮೆಯ ಗಾನಸಿರಿ ತಂಡ. ಇದಕ್ಕೆ ಸಹಕಾರವನ್ನು ನೀಡ್ತಾ ಇರುವಂತವರು ಕರ್ನಾಟಕ ಜಾನಪದ ಪರಿಷತ್ ಪುತ್ತೂರು ಘಟಕ, ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಸಂತೋಷ್ ಕುಮಾರ್ ರೈ ಸರ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇದೀಗ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಗಳನ್ನು ನೀಡಬೇಕಾಗಿ ಸಂತೋಷ್ ಕುಮಾರ್ ರೈ ಸರ್ ಇವರಲ್ಲಿ ಕಳಕಳಿಯ ಪ್ರಾರ್ಥನೆ. ಆರಾಧ್ಯ ದೇವರಾದ ಮಾತೊಬ್ಬರ ಮಹಾಲಿಂಗೇಶ್ವರನ ಹೊಂದಿಸುತ್ತಾ, ಅದೇ ರೀತಿ ಶಾರದಾ ಮಾತೆಗೆ ಕೂಡ ಹೊಂದಿಸುತ್ತಾ, ನಮ್ಮ ಈ ಗಾನಸಿರಿ ಕಾರ್ಯಕ್ರಮದ ನಮ್ಮ ಡಾಕ್ಟರ್ ಕಿರಣ್ ಕುಮಾರ್ ಅವ್ರಿಗೂ, ಅದೇ ರೀತಿ ನಾನು ಮತ್ತು ಡಾಕ್ಟರ್ ಅನನ್ಯ ಮೇಡಮ್ ಒಟ್ಟಿಗೆ ಒಂದೇ ಹಾಸ್ಪಿಟಲ್ ವರ್ಕ್ ಮಾಡುವವರು, ಅದೇ ರೀತಿ ಇಡೀ ತಂಡಕ್ಕೆ ಇಲ್ಲಿ ನೆರೆದಂಥ ಎಲ್ಲರನ್ನು ನಮ್ಮ ಈ ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಈ 90 ವರ್ಷಗಳಿಂದ ನಡೆಯುತ್ತಾ ಬರುವಂಥ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಭಾಗವಹಿಸುವಂಥ ಅವಕಾಶ ನಮಗೆ ಕೂಡ ಸಿಕ್ಕಿದೆ. ಅದು ದೇವರ ಒಂದು ಪ್ರಸಾದ ಅಂತ ಭಾವಿಸ್ಕೊಳ್ತೇನೆ. ಅದೇ ರೀತಿ ನಮ್ಮ ಪುತ್ತೂರು ತಾಲೂಕು ಘಟಕದ ಜನಪದ ಪರಿಷತ್ ವತಿಯಿಂದ ಎಲ್ಲ ರೀತಿಯ ಸಹಕಾರವನ್ನು ಕೂಡ ನಾವು ನೀಡುತ್ತೇವೆ. ಅದೇ ರೀತಿ ಈ ನವರಾತ್ರಿಯ ಸಂದರ್ಭದಲ್ಲಿ ಇಲ್ಲಿ ಸೇರಿದಂಥ ನಮ್ಮ ಊರಿನ ಎಲ್ರಿಗೂ ದೇವರು ಬುದ್ಧಿಯನ್ನು ಕೊಟ್ಟು ಒಳ್ಳೆಯ ದೇಶದ ಪ್ರಜೆಯನ್ನಾಗಿ ಮಾಡುವಂಥ ಆ ಶಕ್ತಿಯನ್ನು ಕೊಡಲಿ.
ಅದೇ ರೀತಿ ಎಲ್ರಿಗೂ ಒಳ್ಳೆಯದಾಗಲಿ, ಶ್ರೇಯಸ್ಸು ಒದಗಿಸಲಿ ಅಂತ ಹೇಳುತ್ತಾ ಆ ದೇವರಲ್ಲಿ ನಾವು ಕೈ ಮುಗಿದು ಪ್ರಾರ್ಥಿಸ್ಕೊಳ್ತೇವೆ. ಧನ್ಯವಾದಗಳು ಶ್ರೀ ಸಂತೋಷ್ ಕುಮಾರ್ ರೈ ಸರ್ ಇವರಿಗೆ. ಇಂದಿನ ಈ ಅದ್ಭುತ ಕಾರ್ಯಕ್ರಮದಲ್ಲಿ ನಮಗೆ ತಬಲದಲ್ಲಿ ಸಹಕರಿಸ್ತಿರುವವರು ಪ್ರಸಿದ್ಧ ತಬಲ ಗುರುಗಳಾಗಿರುವಂತಹ, ಹಲವಾರು ಸುಗಮ ಸಂಗೀತ ಕಾರ್ಯಕ್ರಮಗಳಿಗೆ ತಬಲದ ಸಾಥನ್ನು ನೀಡಿರುವಂತಹ ಸುದರ್ಶನ್ ಸರ್ ಇವರಿಗೆ ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತ. ಅದೇ ರೀತಿಯಾಗಿ ಕೀಬೋರ್ಡಿನಲ್ಲಿ ಸಹಕರಿಸ್ತಾ ಇರುವವರು ನಮ್ಮೆಲ್ಲರ ನೆಚ್ಚಿನ ಕೀಬೋರ್ಡ್ ನುಡಿಸುವಂತಹ ಕಲಾವಿದ ಡಾಕ್ಟರ್ ದಿನೇಶ್ ರಾವ್ ಸರ್, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಅದೇ ರೀತಿ ರಿದಮ್ ಪ್ಯಾಡಿನಲ್ಲಿ ನಮಗಿವತ್ತು ಸಹಕಾರವನ್ನು ನೀಡುತ್ತಿರುವವರು ಇನ್ನೊಬ್ಬರು ಅದ್ಭುತ ಕಲಾವಿದರು ಶ್ರೀ ಸುಹಾಸ್ ಹೆಬ್ಬಾರ್ ಸರ್, ನಿಮಗೂ ಸಹ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗಾನಸಿರಿಯ ಬಗ್ಗೆ ಒಂದೆರಡು ಮಾತು. ಗಾನಸಿರಿ ಸಂಸ್ಥೆಯ ಹೆಸರು ಕೇಳದವ್ರು ಇರ್ಲಿಕ್ಕಿಲ್ಲ. ಬಹುಶಃ ಪ್ರತಿ ಮನೆಯಿಂದ ಒಂದು ಮಗು ಈ ಸಂಸ್ಥೆಯಲ್ಲಿ ಈಗಾಗಲೇ ಕಲ್ತಿರ್ಬೋದು ಅಥವಾ ಕಲಿತಾ ಇರ್ಬೋದು, ಮುಂದೆ ಕಲೀಲಿಕ್ಕಿರ್ಬೋದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂತಂದ್ರೆ ಕಳೆದ 25 ವರ್ಷಗಳಿಂದ 25,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಸುಗಮ ಸಂಗೀತ ಕ್ಷೇತ್ರಕ್ಕೆ ಕೊಟ್ಟಂತಹ ಹೆಮ್ಮೆ ನಮ್ಮ ಹೆಮ್ಮೆಯ ಗಾನಸಿರಿ ಸುಗಮ ಸಂಗೀತ ಶಾಲೆಗೆ ಸೇರ್ತದೆ. ಇದರ ರೂವಾರಿ ಯಾರು, ಇವರಿಗೆ ಯಾವುದೇ ರೀತಿಯಾದಂತಹ ಒಂದು ಏನು ಇಂಥವ್ರು ಅಂಥವ್ರು ಅಂತೇಳಿ ಹೇಳುವಂಥ ಅವಶ್ಯಕತೆ ಇಲ್ಲ. ಇವರ ಪರಿಚಯ ಎಲ್ಲರಿಗುಂಟು, ಕಿರು ಪರಿಚಯದ ಅಗತ್ಯವೇ ಇಲ್ಲ. ನಮ್ಮ ಹೆಮ್ಮೆಯ ಗುರುಗಳು ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಇವರ ಒಂದು ಸಾರಥ್ಯದಲ್ಲಿ ನಮ್ಮ ಹೆಮ್ಮೆಯ ಗಾನಸಿರಿಗೆ ಎರಡೆರಡು ಬಾರಿ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಹೆಮ್ಮೆಯ ಆರ್ಯಭಟ್ಟ ಪ್ರಶಸ್ತಿ ದೊರಕಿದೆ ಅಂತ ಹೇಳಿ ವೇದಿಕೆ ಮೂಲಕ ತಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇಂತಹ ಗಾನಸಿರಿ ಬರೀ ಪುತ್ತೂರಿನಲ್ಲಿ ಮಾತ್ರ ಅಲ್ಲ, ಉಪ್ಪಿನಂಗಡಿ, ಕುಟ್ರುಪಾಡಿ, ಕಡಬ, ಮೊಡಂತ್ಯಾರು, ಹಾಗೆ ವಿಟ್ಲ, ಇನ್ನಿತರ ಹಲವು ಜಾಗಗಳಲ್ಲಿ ತನ್ನ ಶಾಖೆಯನ್ನು ಹೊಂದಿದೆ. ಬರೀ ಸುಗಮ ಸಂಗೀತ ಮಾತ್ರವಲ್ಲದೆಯೇ ತಬಲ ತರಗತಿಗಳನ್ನು ಸಹ ನಡೆಸ್ತದೆ, ಚಿತ್ರಕಲಾ ತರಗತಿಗಳನ್ನು ಸಹ ನಡೆಸ್ತಾ ಉಂಟು. ಎಲ್ಲ ಒಂದು ಹೆಮ್ಮೆಯನ್ನ ನಾವು ಈ ಒಂದು ಗಾನಸಿರಿಯ ಮೂಲಕ ನಾವು ಪಡ್ಕೊಳ್ತಾ ಇದ್ದೇವೆ. ಇದಕ್ಕೆಲ್ಲದಕ್ಕೂ ರೂವಾರಿ ಸಾರಥಿ ಯಾರು ಅಂತ ಹೇಳಿದ್ರೆ ನಮ್ಮ ಹೆಮ್ಮೆಯ ಗುರುಗಳು ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಶಾಖೆಯ ಸೀನಿಯರ್ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ತಮ್ಮ ಗಾಯನದ ಮೂಲಕ ತಮ್ಮೆಲ್ಲರನ್ನು ರಂಜಿಸಲಿದ್ದಾರೆ. ಇದೀಗ ಕಾರ್ಯಕ್ರಮವನ್ನ ಶುರು ಮಾಡುವ ಮೊದಲು ವಿಘ್ನ ನಿವಾರಕನಿಗೆ ನಮಸ್ಕಾರಗಳನ್ನ ಹೇಳಲು ನಮ್ಮ ಗುರುಗಳು ಬರುತ್ತಿದ್ದಾರೆ. ಇದೀಗ ವೇದಿಕೆಯಲ್ಲಿ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ. ಹಲೋ 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 ಎಲ್ರಿಗೂ ಪ್ರೀತಿಯ ನಮಸ್ಕಾರಗಳು. ನನ್ನ ಆರಾಧ್ಯ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ, ಶಾರದಾ ಮಾತೆಯ ಚರಣ ಕಮಲಗಳಿಗೆ ಭಕ್ತಿಯಿಂದ ಪಡಮಾಡ್ತಾ, ನೆರೆದಿರುವಂಥ ಎಲ್ಲ ಹಿರಿಯರಿಗೆ ನಮಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಈ ಬಾರಿ ನವರಾತ್ರಿ ಅಂತ ಹೇಳಿದ್ರೆ ಬಹಳ ವಿಶೇಷ ಗಾನಸಿರಿಗೆ ಮೇಡಮ್. 23ನೇ ವರ್ಷದ ಸಂಭ್ರಮ ಅಂತ ಹೇಳಿದ್ರೆ 23 ಕಾರ್ಯಕ್ರಮಗಳನ್ನು ಒಪ್ಪಿಕೊಂಡದ್ದು ಈ ವರ್ಷ. ಅದು ಬಹಳ ವಿಶೇಷ. ಡಿಲೇ ಎಲ್ಲಿಗೂ ಆಯಿತು, ಸ್ವಲ್ಪ ಡಿಲೇ. ಸುಮಾರು ಕಾರ್ಯಕ್ರಮಗಳ ನಿನ್ನೆ ತನಕ ನಾವು ಹಾಡಿಸಿದ್ದು ಸರ್, ನಿನ್ನೆ ತನಕ ಹಾಡಿದ್ದು ಇವತ್ತಿಂದ ಹಾಡಿಸುದು ಅಂತ ಹೇಳಿ ಈ ರೀತಿ ಕಾರ್ಯಕ್ರಮಗಳನ್ನು ಒಪ್ಪಿಕೊಂಡಿದ್ದೇವೆ. ನಿನ್ನೆ ತನಕ ನಮ್ದು ಸುಮಾರು ಒಂದು 11-12 ಕಾರ್ಯಕ್ರಮಗಳಾಯ್ತು. ಎಲ್ಲದಲ್ಲೂ ನಾವೇ ಹಾಡಿದ್ದು. ಇವತ್ತಿಂದ ಮಕ್ಕಳನ್ನು ಹಾಡಿಸುದು ಅಂತ ಹೇಳಿ ಇವತ್ತು ಸೀನಿಯರ್ ಮಕ್ಕಳ ಕಾರ್ಯಕ್ರಮದಿಂದ ಆರಂಭ. ಆದ ಕಾರಣ ಇವತ್ತಿಂದ ಹಾಡಿಸ್ತೇನೆ. ಗಣಪತಿ ಸ್ತುತಿಯನ್ನು ಮಾತ್ರ ಒಂದೆರಡು ಶ್ಲೋಕವನ್ನು ಹಾಡೋದ್ರ ಮೂಲಕ ನಾನು ಆರಂಭಿಸ್ತೇನೆ. ನಂತರ ಏನಿದ್ರು ಕೂಡ ನಮ್ಮ ಹತ್ರ ಕಲಿತಾ ಇರುವಂತಹ ಒಂದು 10-11 ಮಕ್ಕಳು ಬಹಳ ಚೆನ್ನಾಗಿರುವಂತಹ ಅದ್ಭುತ ಗೀತೆ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗೀತೆಗಳನ್ನು ಹಾಡ್ತಾರೆ ಅಂತ ಹೇಳ್ತಾ ವಿಘ್ನ ವಿನಾಶಕ ಗಣೇಶನ ಸ್ತುತಿಯನ್ನು ಹಾಡ್ತಾ ಇದ್ದೇನೆ. ವಾಯ್ಸ್ ತುಂಬಾ ಕೈ ಕೊಟ್ಟಿದೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ
ಶಂಭೋ ಮಹಾದೇವ ವಿಶ್ವೇಶಾಮರ ವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೇ ನೀಲಕಂಠ ನಮೋಸ್ತುತೇ. ವಿಘ್ನ ನಿವಾರಕನಾದಂತಹ ವಿಘ್ನೇಶ್ವರನನ್ನ ಶ್ಲೋಕದ ಮೂಲಕ ತನ್ನ ಅದ್ಭುತ ಕಂಠಸಿರಿಯ ಮೂಲಕ ನಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸಿದಂತಹ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ, ನಿಮಗೆ ನಮ್ಮ ಪ್ರೀತಿಯ ನಮಸ್ಕಾರಗಳು. ಇದೀಗ ನಮ್ಮ ಮುಂದೆ ದುರ್ಗಾ ಮಾತೆಯ ಒಂದು ಅದ್ಭುತವಾದ ಹಾಡಿನೊಂದಿಗೆ ಬರುತ್ತಿದ್ದಾರೆ ಯಶ್ವಿ. ವೇದಿಕೆಯಲ್ಲಿ ಯಶ್ವಿತ್. ಶ್ರೀ ಲಲಿತೆ ಜೈ ಮಾ
ದುರ್ಗೆ ಸ್ಮೃತ ಹರಸಿ ಭೀತಿರ್ಮಶೇಷ ಜಂತೋಃ ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವಧನ್ಯ ಸರ್ವೋಪಕಾರಕರಣಾಯ ಸದಾಗ್ರಚಿತ್ತ. ಆ ದುರ್ಗಾ ಮಾತೆ ಸದಾ ಯಶ್ವಿತ್ ಅವರಿಗೆ ಆಶೀರ್ವಾದವನ್ನು ನೀಡಲಿ ಅಂತ ಹೇಳಿ ದೇವರಲ್ಲಿ ಬೇಡಿಕೊಳ್ಳುತ್ತಾ ಇದೀಗ ನಿಮ್ಮ ಮುಂದೆ ಬರಲಿದ್ದಾರೆ ಸರಿಗಮ ಪದನಿ ಸಪ್ತಸ್ವರ ಅನ್ನುವಂತಹ ಗೀತೆಯೊಂದಿಗೆ ಶಾರದಾ ಮಾತೆಗಾಗಿ ಅರ್ಪಿಸಲಿದ್ದಾರೆ ತಮ್ಮ ಗಾಯನವನ್ನ ಲಿಖಿತ ಇವರು. ರಿ ಗ ಮ ಪ ದ ನಿ ಸ 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 ನಿ ದ ಪ ಮ ಗ ರಿ ಸ ರಿ ಗ ಮ ಪ ದ ನಿ ಸಪ್ತ ಸ್ವರ ರಿ ಗ ಮ ಪ ದ ನಿ ಸಪ್ತ ಸ್ವರ ಮಿಡಿದೆ ವೀಣೆಯಲ್ಲಿ ಶಾರದೆ ಸರಿ ಗ ಮ ಪ ದ ನಿ ಸಪ್ತ ಸ್ವರ ಮಿಡಿದೆ ವೀಣೆಯಲ್ಲಿ ಶಾರದೆ ಸರಿ ಗ ಮ ಪ ದ ನಿ ಸಪ್ತ ಸ್ವರ ಸ್ವರಲಯ ಸುಖದಲ್ಲಿ ಭುವಿಗಿದು ನಲಿದಿರೆ ಸುರ ಮುನಿ ಗಣಗಳು ಹರುಷದಿ ಕುಣಿದಿರೆ ಹರುಷದಿ ಹರಿಪ್ರಿಯರು ನುಡಿಸಿ ಎಂತ ಸೊಗಸಿದು ಎಂತ ಸರಿ ಗ ಮ ಪ ದ ನಿ ಸಪ್ತ ಸ್ವರ ಸರಿ ಗ ಮ ಪ ದ ನಿ ಸಪ್ತ ಸ್ವರ. ಶೃಂಗೇರಿಯಲ್ಲಿ ನೆಲೆಸಿರುವೆ ತುಂಗಾ ತಟದಲ್ಲಿ ಮೆರೆದಿರುವೆ ಶೃಂಗೇರಿಯಲ್ಲಿ ನೆಲೆಸಿರುವೆ ತುಂಗಾ ತಟದಲ್ಲಿ ಮೆರೆದಿರುವೆ ಶಂಕರಗೊಳಿದ ಗೀರ್ವಾಣಿ ಶಂಕರಗೊಳಿದ ಗೀರ್ವಾಣಿ ನವರಾಗರಂಜನಿ ಮದಸನಿ ದ ಮಗ ಸರಿ ಗ ಮ ಪ ದ ನಿ ಸ ಸರಿ ಗ ಮ ಪ ದ ನಿ ಸಪ್ತ ಸ್ವರ ಸರಿ ಗ ಮ ಪ ದ ನಿ ಸಪ್ತ ಸ್ವರ
ಧನ್ಯವಾದಗಳು ಲಿಖಿತ. ಯಾಕುಂದೆಂದು ತುಷಾರ ಹಾರದವಳ, ಯಾ ಶುಭ್ರ ವಸ್ತ್ರಾನ್ವಿತ, ಯಾ ವೀಣಾ ವರದಂಡ ಮಂಡಿತಕರ, ಯಾ ಶ್ವೇತ ಪದ್ಮಾಸನ, ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭುತ್ವಿಹಿ ದೇವೈ ಸದಾ ವಂದಿತ, ಸಾಮಾಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪಹ. ಆ ಶಾರದಾ ಮಾತೆಯ ಆಶೀರ್ವಾದ ಸದಾ ಲಿಖಿತಳ ಮೇಲಿರಲಿ ಅನ್ನುವಂಥದ್ದು ನಮ್ಮ ಗಾನಸಿರಿಯ ಹಾರೈಕೆ. ಇದೀಗ ನಮ್ಮ ಮುಂದೆ ಮತ್ತೊಂದು ಅದ್ಭುತವಾದ ಗೀತೆಯೊಂದಿಗೆ ಬರಲಿದ್ದಾರೆ ಪುಟಾಣಿ ಸೃಜನ. ಸಾವಿರದ ಶರಣವ್ವ ಕರಿಮಾಯೆ ತಾಯೆ ಅನ್ನುವಂತಹ ಅದ್ಭುತವಾದ ಗೀತೆ ಕೇಳಿ ಆನಂದಿಸಿ.
ಸಾವಿರದ ಶರಣವ್ವ ಕರಿಮಾಯ ತಾಯೆ ಅನ್ನುವಂತಹ ಅದ್ಭುತವಾದ ಗೀತೆಯನ್ನ ಬಹಳ ಸುಂದರವಾಗಿ ನಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಿದಂತಹ ಗಾನಸಿರಿಯ ಹೆಮ್ಮೆಯ ವಿದ್ಯಾರ್ಥಿನಿ ಸೃಜನ ಪೂಜಾರಿಗೆ ಬರಲಿ ಒಂದು ಜೋರಾದ ಚಪ್ಪಾಳೆ. ಗಾನಸಿರಿಯ ಬಗ್ಗೆ ಮತ್ತೊಂದು ಮಾತು, ವಿಜಯದಶಮಿಯಂದು ಏನೇ ಪ್ರಾರಂಭ ಮಾಡಿದ್ರೂ ಒಳ್ಳೆಯದೇ ಆಗ್ತದಂತೆ. ವಿಜಯದಶಮಿಯ ದಿನ ಪ್ರಾರಂಭಿಸಿದ್ದೆಲ್ಲವೂ ಜಯಕ್ಕೆ ಮೂಲ ದಾರಿ. ವಿಜಯದಶಮಿಯಂದು ನಮ್ಮ ಗಾನಸಿರಿಯಲ್ಲಿ ಹೊಸ ಪ್ರತಿಭೆಗಳ ಅನಾವರಣ ಆಗ್ಲಿಕ್ಕಿದೆ. ಯಾರಿಗಾದ್ರೂ ಸುಗಮ ಸಂಗೀತ ತರಗತಿಗೆ ಸೇರ್ಬೇಕು ಅಥವಾ ಕೀಬೋರ್ಡ್ ಕ್ಲಾಸಸ್ಗೆ ಬರಬೇಕು, ತಬಲಾ ತರಗತಿಗೆ ಸೇರ್ಬೇಕು ಅನ್ನುವಂತಹ ಇಚ್ಛೆ ಏನಾದ್ರೂ ಇದ್ರೆ ಖಂಡಿತವಾಗ್ಲೂ ನಮ್ಮ ಗಾನಸಿರಿಯ ಪುತ್ತೂರು ಶಾಖೆ ಆಕ್ಸಿಸ್ ಬ್ಯಾಂಕ್ ಬಳಿ ಇದೆ, ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಅಲ್ಲಿಗೆ ತಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಸೇರಿಸಬಹುದು. ಇಲ್ಲಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಇಲ್ಲಿ 3 ವರ್ಷದ ಪುಟಾಣಿ ಮಕ್ಕಳು ಸಹ ಇದ್ದಾರೆ. ನನ್ನ ಮಗಳು ಭವತಾರಿಣಿ ಸೇರಿದ್ದು 3 ವರ್ಷಕ್ಕೆ. ಹಾಗೆಯೇ 60 ವರ್ಷದ ವಿದ್ಯಾರ್ಥಿನಿಯರು ಈ ಒಂದು ತರಗತಿಯಲ್ಲಿದ್ದಾರೆ. ಇಲ್ಲಿ ವಯಸ್ಸಿನ ಒಂದು ಅಂತರ ಇಲ್ಲ, ಯಾರು ಸಹ ಬಂದು ಈ ತರಗತಿಯಲ್ಲಿ ಸೇರ್ಕೊಳ್ಬಹುದು. ವಿಜಯದಶಮಿಯ ದಿನ ನೀವು ಬಂದು ನಿಮ್ಮ ಸಂಗೀತ ಸಾಧನೆಯನ್ನ ಪ್ರಾರಂಭಿಸಿ ಎಂದು ಈ ವೇದಿಕೆಯ ಮೂಲಕ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಇದೀಗ ನಿಮ್ಮ ಮುಂದೆ ಮತ್ತೊಬ್ಬ ಪುಟಾಣಿ ಬರಲಿದ್ದಾರೆ. ಮುಂಜಾನೆದ್ದು ಕುಂಬಾರಣ್ಣ ಅನ್ನುವಂತಹ ಒಂದು ಜಾನಪದ ಹಾಡಿನೊಂದಿಗೆ ನಮ್ಮ ಮುಂದೆ ಬರುತ್ತಿರುವವರು ದೈವಿಕ್. ವೇದಿಕೆಯಲ್ಲಿ ದೈವಿಕ್.
ಮುಂಜಾನೆದ್ದು ಕುಂಬಾರಣ್ಣ ಅನ್ನುವಂತಹ ಅದ್ಭುತವಾದ ಜಾನಪದ ಗೀತೆಯನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸಿದಂತಹ ಪುಟಾಣಿ ದೈವಿಕ್ ಇವರಿಗೆ ನಮ್ಮ ನಮನಗಳು. ದೇವರು ಅವರನ್ನ ಸದಾ ಆಶೀರ್ವದಿಸಲಿ ಅನ್ನುವಂತಹ ಪ್ರಾರ್ಥನೆ ನಮ್ಮದು. ಗೋಕುಲದಲ್ಲಿ ಹುಟ್ಟಿ ಗೋವುಗಳನ್ನೆಲ್ಲ ಕಾದು ತನ್ನ ಪುಟ್ಟ ಕೈಗಳಿಂದ ಬೆಣ್ಣೆಯನ್ನ ಬಾಚಿ ಬಾಚಿ ತಿಂದು ತನ್ನ ಅಮ್ಮನಿಗೆ ತನ್ನ ಪುಟ್ಟ ಬಾಯನ್ನ ತೆರೆದು ಈರೇಳು ಲೋಕವನ್ನ ತೋರಿಸಿ ಅಚ್ಚರಿಪಡಿಸಿದಂತಹ ರಂಗನ ಬಗ್ಗೆ ಒಂದು ಚಂದದ ಹಾಡು. ಆವ ಕುಲವೋ ರಂಗ ಅರಿಯಲಾಗದು ಅನ್ನುವಂತಹ ಹಾಡಿನೊಂದಿಗೆ ನಮ್ಮ ಮುಂದೆ ಬರುತ್ತಿದ್ದಾರೆ ಹರ್ಷಿತಾ. ಮಗನಂತೆ ಮುದ್ದು ಮುಖದ ಚೆಲ್ವ
ಒಲಿದನಂತೆ ಒಡೆಯಾಯ ವದನನಂತೆ ಒಡನೆ ಮಾರ್ಪರಿ ಒಲಿದನಂತೆ ಒಡೆಯಾಯ ವದನನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೆಂದರಿಯಲಾಗದು ಗೋವ ಕಾಯ್ವಾಗುಲ್ಲನಂತೆ ದೇವಲೋಕದ ಪಾರಿಜಾತವು ವಸತಿಗೆ ತಂದನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಯಾವುದೇ ರಂಗದಲ್ಲಿರು ಅಂತರಂಗದಲ್ಲಿ ಶ್ರೀರಂಗನನ್ನ ಇರಿಸಿಕೊಂಡಿರು. ಯಾವತ್ತೂ ರಂಗನ ಧ್ಯಾನವನ್ನು ಬಿಡಬೇಡ, ಯಾವತ್ತೂ ನಿನಗೆ ಒಳ್ಳೆಯದೇ ಆಗುತ್ತದೆ ಅನ್ನುವಂತಹ ಒಂದು ಆಶಯದೊಂದಿಗೆ ಹರ್ಷಿತಾ ಇವರಿಗೆ ಶ್ರೀರಂಗನ ಆಶೀರ್ವಾದ ಸದಾ ಇರಲಿ ಎಂದು ಬೇಡುತ್ತಾ ಇದೀಗ ನಿಮ್ಮ ಮುಂದೆ ಶಿವನಿಗಾಗಿ ತನ್ನ ಒಂದು ಸುಂದರವಾದ ಗೀತೆಯನ್ನ ಅರ್ಪಿಸಲು ಬರುತ್ತಿದ್ದಾರೆ ಸಮೀಕ್ಷಾ. ಕೇಳೋ ಮಾದೇವ ಅನ್ನುವಂತಹ ಹಾಡು. ಶಿವ ಶಿವ ಶಿವ
ಮಾದೇಶ್ವರನ ಆಶೀರ್ವಾದ ಸದಾ ಈ ಪುಟಾಣಿ ಮೇಲಿರಲಿ, ಸಮೀಕ್ಷೆಗಳಿಗೆ ಸದಾ ಒಳಿತೇ ಆಗಲಿ ಅನ್ನುವಂತಹ ಆಶಯದೊಂದಿಗೆ ಇದೀಗ ಮುಂದೆ ಕಾಳಿ ಮಹೇಶ್ವರಿ ಪಾರ್ವತಿ ಶಂಕರಿ ಶರಣಂ ಶರಣಂ ಶರಣಮ್ಮ ಅನ್ನುವಂತಹ ಅದ್ಭುತ ಗೀತೆಯೊಂದಿಗೆ ಕಾಳಿ ಮಹೇಶ್ವರಿಯನ್ನ ಮನಸ್ಫೂರ್ತಿಯಾಗಿ ಆರಾಧಿಸಲು ಬರುತ್ತಿದ್ದಾರೆ ಪುಟಾಣಿ ತೃಪ್ತಿ.
ನಾಲಿಗೆಯಲ್ಲಿ ನುಡಿದಂತಹ ಈ ಹಾಡು ಆ ದೇವರಿಗೆ ತೃಪ್ತವಾಗಿ ತಲುಪಲಿ ಅನ್ನುವಂತಹ ಆಶಯ ನಮ್ಮದು. ಇದೀಗ ನಮ್ಮೆಲ್ಲರ ನೆಚ್ಚಿನ ಮತ್ತೊಂದು ಹಾಡು, ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕು. ಈ ಹಾಡನ್ನ ಬಹುಶಃ ಕೇಳದವರೇ ಇಲ್ಲ. ಈ ಹಾಡನ್ನ ನಮ್ಮ ಮುಂದೆ ತುಂಬಾ ಚೆನ್ನಾಗಿ ಹಾಡಲು ಬರುತ್ತಿದ್ದಾರೆ ಪುಟಾಣಿ ಮೋಕ್ಷ್.
ರೋಗಿ ಹೋಗಿ ನೀನು ಅಂತರಿಸಿ ದೂರದಲ್ಲಿ ನಿಂತು ವಿಜಯ ವಿಠಲ ರಾಯನು ನಿಂತು ವಿಜಯ ವಿಠಲ ರಾಯನು ದಾಡು ತಡೀಡಿ ಆಡ್ಯಾನೆ ರಂಗಡಿಗೆ ಆಡ್ಯಾನೆ ಆಡ್ಯಾನೆ ರಂಗಡಿಗೆ ಆಡ್ಯಾನೆ ಓಡಿ ಓಡಿ ಒಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡೀಡೆ ಆಡ್ಯಾನೆ ರಂಗಡಿಗೆ ಆಡ್ಯಾನೆ ಡೀಡೆ ಆಡ್ಯಾನೆ ರಂಗಡಿಗೆ ಆಡ್ಯಾನೆ ಓಡಿ ಓಡಿ ಒಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡೀಡೆ ಆಡ್ಯಾನೆ ರಂಗಡಿಗೆ ಆಡ್ಯಾನೆ ಡೀಡೆ ಆಡ್ಯಾನೆ ರಂಗಡಿಗೆ ಆಡ್ಯಾನೆ ಡೀಡೆ ಆಡ್ಯಾನೆ ಡೀಡೆ ಆಡ್ಯಾನೆ. ಹೇಗಿತ್ತು ನಮ್ಮ ಮೋಕ್ಷ ಅವರ ಹಾಡು? ಬಹುಶಃ ಶ್ರೀಕೃಷ್ಣನೇ ತನ್ನ ಬಾಲ್ಯವನ್ನ ನೆನಪಿಸಿಕೊಂಡು ತಾನೇ ಎದುರು ಬಂದು ತನ್ನ ಬಾಲ್ಯ ಹೀಗಿತ್ತು ಅಂತ ಹೇಳಿ ಹಾಡಿದಾಗಿತ್ತಲ್ವೇ? ಬರಲಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಪುಟಾಣಿ ಮೋಕ್ಷಿಗೆ. ಇಂತಹ ಸಾಧನೆ ಸುಮ್ಮನೆ ಸಾಧ್ಯ ಇಲ್ಲ. ಈ ಮೋಕ್ಷಿನಂತಹ ಹಲವು ವಿದ್ಯಾರ್ಥಿಗಳು ನಮ್ಮ ಗಾನಸಿರಿಯಲ್ಲಿ ಪ್ರತಿಭೆಗಳು ಅರಳ್ತಾ ಉಂಟು. ಅವರ ಹೆತ್ತವರಿಗೆ ಮತ್ತೆ ಇದನ್ನೆಲ್ಲ ನಮ್ಮೆಲ್ಲರಿಗೂ ಚೆನ್ನಾಗಿ ಕಲಿಸುತ್ತಿರುವಂತಹ ನಮ್ಮ ಗುರುಗಳಿಗೆ ಮತ್ತೊಮ್ಮೆ ವಂದನೆಗಳನ್ನು ತಿಳಿಸ್ತಾ ಇದೀಗ ನಮ್ಮ ಮುಂದೆ ಬರಲಿದ್ದಾರೆ ಧನ್ವಿ ರಮಣ್ ಇವರು ಚೆಲ್ಲಿದರು ಮಲ್ಲಿಗೆಯ ಅನ್ನುವಂತಹ ಒಂದು ಹಾಡಿನೊಂದಿಗೆ.
ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಧನ್ಯವಾದಗಳು ಧನ್ವಿರಮಣ್, ಅದ್ಭುತವಾಗಿ ಹಾಡಿದ್ದಕ್ಕಾಗಿ. ಇದೀಗ ನಿಮ್ಮ ಮುಂದೆ ಮತ್ತೊಂದು ಚಂದದ ಹಾಡು, ಪಂಚಮಿ ಹಬ್ಬ. ಪಂಚಮಿ ಹಬ್ಬ ಉಳಿದಾವ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಒಬ್ಬ ತಂಗಿ ಅಣ್ಣನಿಗಾಗಿ ಪಂಚಮಿ ಹಬ್ಬದಂದು ಕರೀಲಿಕ್ಕೆ ಬರಲಿ ಅನ್ನುವಂತಹ ಹಾಡನ್ನ, ಹಂಬಲಿಸುವಂತಹ ಹಾಡನ್ನ ರಚಿಸಿದ್ದಾರೆ. ಹಾಡಲು ಬರುತ್ತಿರುವವರು ರಚಿತಾ. ಪಂಚಮಿ ಹಬ್ಬ ಉಳಿದಾವ ದಿನ ನಾಗ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ ಉಳಿದಾವ ದಿನ ನಾಗ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ.
ಧನ್ಯವಾದಗಳು ಪುಟಾಣಿ ರಚಿತಾ. ಇದೀಗ ನಮ್ಮ ಮುಂದೆ ಚಾಮುಂಡೇಶ್ವರಿಗಾಗಿ ಒಂದು ಗೀತೆಯನ್ನ ಅರ್ಪಿಸಲು ಬರುತ್ತಿದ್ದಾರೆ ಹಿತೇಶ್. ತಿಂಗಾಳು ಮುಳುಗಿದವು, ರಂಗೋಲಿ ಬೆಳಗಿದವು, ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವು. ಎಷ್ಟು ಚಂದದ ಹಾಡಲ್ವೇ? ಬನ್ನಿ ಹಿತೇಶಿನ ಹಿತವಾದ ಧ್ವನಿಯಲ್ಲಿ ಈ ಹಾಡನ್ನ ಕೇಳುವ. ತಾಯಿ ಚಾಮುಂಡಿಯ ಪೂಜೆಗೆಂದು
ಧನ್ಯವಾದಗಳು ಹಿತೇಶ್ ಅವರಿಗೆ. ಇದೀಗ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಬರೆದಿರುವಂತಹ ಸುಂದರವಾದ ಹಾಡು, ಸಿ ಅಶ್ವಥ್ ಮತ್ತು ಸಂಗಡಿಗರು ಸಂಗೀತವನ್ನ ನೀಡಿ ಹಾಡಿರುವಂತಹ ಹಾಡು ಶ್ರಾವಣ ಬಂತು ನಾಡಿಗೆ ಬಂತು ಕಾಡಿಗೆ ಬಂತು ಬೀಡಿಗೆ ಓ ಬಂತು ಶ್ರಾವಣ ಅನ್ನುವಂತಹ ಸುಂದರವಾದ ಗೀತೆಯೊಂದಿಗೆ ನಿಮ್ಮ ಮುಂದೆ ಬರುತ್ತಿದ್ದಾರೆ ಧನ್ವಿಕ್. ಶ್ರಾವಣ ಬಂದು ಕಾಡಿಗೆ ಬಂದು ನಾಡಿಗೆ ಬಂದು ಬೀಡಿಗೆ, ಶ್ರಾವಣ ಬಂತು ಶ್ರಾವಣ, ಶ್ರಾವಣ ಬಂದು ಕಾಡಿಗೆ ಬಂದು ನಾಡಿಗೆ ಬಂದು ಬೀಡಿಗೆ, ಬಂತು ಶ್ರಾವಣ ಬಂತು ಶ್ರಾವಣ, ಕಡಲಿಗೆ ಬಂತು ಶ್ರಾವಣ ಕುಣಿದಾಗ ರಾವಣ, ಕಡಲಿಗೆ ಬಂತು ಶ್ರಾವಣ ಕುಣಿದಾಗ ರಾವಣ, ಕುಂದವ ಗಾಲಿ ಭೈರವನ ರೂಪದಾಲಿ ಶ್ರಾವಣ ಬಂದು ಕಾಡಿಗೆ ಬಂದು ನಾಡಿಗೆ ಬಂದು ಬೀಡಿಗೆ, ಬಂತು ಶ್ರಾವಣ ಬಂತು ಶ್ರಾವಣ. ಶ್ರಾವಣ ಬಂದು ಕಂಟಕ ವನ ಮಂಟಕ ರಾಜ ಮಂಟಕ, ಶ್ರಾವಣ ಬಂದು ಕಂಟಕ ವನ ಮಂಟಕ ರಾಜ ಮಂಟಕ, ಮುಗಿಲು ರವಿ ಕಾಣೆ ಹಾಡೆ ಹಗಲು, ಮುಗಿಲು ರವಿ ಕಾಣೆ ಹಾಡೆ ಹಗಲು, ಶ್ರಾವಣ ಬಂದು ಕಾಡಿಗೆ ಬಂದು ನಾಡಿಗೆ ಬಂದು ಬೀಡಿಗೆ, ಬಂತು ಶ್ರಾವಣ ಬಂತು ಶ್ರಾವಣ. ಬನವನ ನೋಡು ಈಗ ಹೆಂಗ, ಮದುವೆ ಮಗನಂಗ ಮನೆಗೆ ಬಾಸಿಂಗ, ಬನವನ ನೋಡು ಈಗ ಹೆಂಗ, ಮದುವೆ ಮಗನಂಗ ಮನೆಗೆ ಬಾಸಿಂಗ, ಕಟ್ಟಿಕೊಂಡು ನಿಂತ್ಯಾವೆ ಹರ್ಷಗೊಂಡು, ಕಟ್ಟಿಕೊಂಡು ನಿಂತ್ಯಾವೆ ಹರ್ಷಗೊಂಡು, ಶ್ರಾವಣ ಬಂದು ಕಾಡಿಗೆ ಬಂದು ನಾಡಿಗೆ ಬಂದು ಬೀಡಿಗೆ, ಬಂತು ಶ್ರಾವಣ ಬಂತು ಶ್ರಾವಣ ಬಂತು ಶ್ರಾವಣ. ಧನ್ಯವಾದಗಳು ಪುಟಾಣಿ. ಇದೀಗ ನಿಮ್ಮ ಮುಂದೆ ಶಿಶುನಾಳ ಶರೀಫರ ತರವಲ್ಲ ತಂಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ಅನ್ನುವಂತಹ ಸುಂದರ ಗೀತೆಯೊಂದಿಗೆ ನಮ್ಮ ಮುಂದೆ ಬರುತ್ತಿದ್ದಾರೆ ಪ್ರಥಮ್.
ನುಡಿಸಬೇಕು ತಂಬೂರಿ ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಬುದ್ಧಿವಂತಕ್ಕೆ ತಕ್ಕ ತಂಬೂರಿ ತರವಲ್ಲದಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ತರವಲ್ಲದಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ಬಾಳ ಬಲ್ಲವರಿಗೆ ತಂಬೂರಿ ದೇವ ಬಾಳ ರಚಿಸಿದ ತಂಬೂರಿ ಬಾಳ ಬಲ್ಲವರಿಗೆ ತಂಬೂರಿ ದೇವ ಬಾಳ ರಚಿಸಿದ ತಂಬೂರಿ ಹೇಳಲಿ ಏನಿದರ ಅಂಜಿಕೆ ತಿಳಿಯದ ಹೇಳಲಿ ಏನಿದರ ಅಂಜಿಕೆ ತಿಳಿಯದ ತಳದೆಡಿಗೆ ಸಲ್ಲ ತಂಬೂರಿ ತರವಲ್ಲದಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ಹಸನದ ಮೇಳಕ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ ಹಸನದ ಮೇಳಕ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ ಶಿಶುನಾಳದೀಶನ ಓದು ಪುರಾಣದಿ ಶಿಶುನಾಳದೀಶನ ಓದು ಪುರಾಣದಿ ಹಸನಾಗಿ ಬಾರಿಸು ತಂಬೂರಿ ತರವಲ್ಲದಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ತರವಲ್ಲದಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ಬರದೆ ಬಾರಿಸದಿರು ತಂಬೂರಿ ಬರದೆ ಬಾರಿಸದಿರು ತಂಬೂರಿ ಎಷ್ಟು ಹೊತ್ತು ಗಾನಸಿರಿ ಗಾಯನ ತಂಡದ ಪ್ರದರ್ಶನ ನೋಡಿದಿರ. ಇನ್ನೊಂದು ಗೀತೆ ಇದೆ ಈ ಕಾರ್ಯಕ್ರಮದಲ್ಲಿ. ಎಷ್ಟು ಹೊತ್ತು ಈ ಒಂದು ವೇದಿಕೆಯಲ್ಲಿ ಪುಣ್ಯ ಸ್ಥಳದಲ್ಲಿ ಬಹುಶಃ ಸಂಗೀತವನ್ನು ಆರಾಧಿಸುವಂತ ಸಂಗೀತನ ಉಸಿರಾಡ್ತಾ ಇರುವಂತ ನಮ್ಮಂತವರಿಗೆ ಶಾರದೆ ಮಾತೆಯ ಎದುರಿನಲ್ಲಿ ಸಂಗೀತ ಸೇವೆಯನ್ನು ಮಾಡುವಂತ ಸುಯೋಗವನ್ನು ಕಲ್ಪಿಸಿಕೊಟ್ಟಂತಹ ಈ ಶಾರದಾ ಭಜನಾ ಮಂದಿರದ ಎಲ್ರಿಗೂ ಕೂಡ ನಮಿಸ್ತಾ ಶಾರದಾ ಮಾತೆಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ, ನಮ್ಮ ಆರಾಧ್ಯ ದೇವರು ನಮ್ಮೆಲ್ಲರನ್ನ ಕಾಪಾಡಲಿ ಅನ್ನುವಂತ ಆಶಯ ನಮ್ದು. ಇವತ್ತಿನ ಕಾರ್ಯಕ್ರಮವನ್ನ ನಿರೂಪಣೆ ಮಾಡಿದಂಥವರು ಅಂತಿಂತವರಲ್ಲ, ಡಾಕ್ಟರ್ ಅನನ್ಯ ಲಕ್ಷ್ಮಿ ಅವರು ಗಾನಸಿರಿಯ ಪ್ರೀತಿಯ ವಿದ್ಯಾರ್ಥಿನಿ ಮಾತ್ರ ಅಲ್ಲ, ಒಳ್ಳೆಯ ಪೋಷಕರು, ವೃತ್ತಿಯಲ್ಲಿ ಬಹಳ ಅದ್ಭುತವಾದಂತ ಬಹಳ ಪ್ರೀತಿಯ ವೈದ್ಯರು, ಪ್ರವೃತ್ತಿಯಲ್ಲಿ ಒಬ್ಬ ಸಂಗೀತಗಾರ್ತಿ ಮಾತ್ರ ಅಲ್ಲ, ಒಳ್ಳೆಯ ಮಾತುಗಾರ್ತಿ ಮಾತ್ರ ಅಲ್ಲ, ಒಳ್ಳೆಯ ಬರಹಗಾರ್ತಿ ಮಾತ್ರ ಅಲ್ಲ, ಬಹಳ ಅದ್ಭುತವಾದಂತ ಯಕ್ಷಗಾನ ಕಲಾವಿದೆ ಕೂಡ ಹೌದು ಅವರು. ಅಂತ ಒಬ್ಬ ಪ್ರೀತಿಯ ಸಹೋದರಿಯನ್ನ ಗಾನಸಿರಿ ಒಂದೊಳ್ಳೆಯ ಪೋಷಕರಾಗಿ ಗಾನಸಿರಿಯ ಕುಟುಂಬದ ಸದಸ್ಯರನ್ನಾಗಿ ಪಡೆದಿರುವಂತದಕ್ಕೆ ನಮಗೆ ಬಹಳ ಹೆಮ್ಮೆ ಇದೆ ಮೇಡಮ್, ಬಹಳ ಖುಷಿ ಇದೆ. ಬಹಳ ಪ್ರೀತಿಯಿಂದ ಒಳ್ಳೆಯ ಮಾತುಗಳ ಮೂಲಕ, ಸಮುದ್ರವಾದ ಮಾತುಗಳ ಮೂಲಕ ಹೇಗೆ ಪೇಷಂಟ್ಗಳನ್ನು ಟ್ರೀಟ್ ಮಾಡ್ತಾರೋ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮವನ್ನು ಕೂಡ ಬಹಳ ಮಧುರವಾಗಿ ನಿರೂಪಣೆ ಮಾಡಿದ್ದೀರಾ. ಅದೇ ರೀತಿ ಸುದ್ದಿ ವಾಹಿನಿಯವರು ನಮ್ಮ ಕಾರ್ಯಕ್ರಮವನ್ನು ಇವತ್ತು ನೇರ ಪ್ರಸಾರ ಮಾಡ್ತಾ ಇದ್ದಾರೆ. ಅದರ ನಮ್ಮ ಪ್ರೀತಿಯ ಸಹೋದರರು ಅಲ್ಲಿದ್ದಾರೆ ಸರ್, ನಿಮ್ಮನ್ನು ಬಹಳ ಪ್ರೀತಿಯಿಂದ ಸ್ಮರಿಸ್ತಾ. ಸೌಂಡ್ ಸಿಸ್ಟಮ್ ಬಹಳ ಚೆನ್ನಾಗಿತ್ತು ಅಶ್ವಿನ್,
ತುಂಬ ಅದ್ಭುತವಾಗಿತ್ತು. ಏನು ಕೆಲಸ ಕೊಟ್ಟರು ಕೂಡ ಸೌಂಡ್ ಸಿಸ್ಟಮ್ ಅಲ್ಲಿ ಬಹಳ ನೀಟಾಗಿ ಮಾಡುವಂತ ನಮ್ಮ ಪ್ರೀತಿಯ ಹುಡುಗ ಅಶ್ವಿನ್ ಅವರಿಗೆ ಬಹಳ ಪ್ರೀತಿಯ ನಮಸ್ಕಾರಗಳು. ಅದೇ ರೀತಿ ಡಾಕ್ಟರ್ ದಿನೇಶ್ ರಾವ್ ಆಗಿರ್ಬೋದು, ನಮ್ಮ ಪ್ರೀತಿಯ ಸುಹಾಸ್ ಹೆಬ್ಬಾರ್ ಸರ್, ಸುದರ್ಶನ್ ಸರ್, ಎಲ್ರಿಗೂ ವಂದನೆಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮದ ಕೊನೆಯ ಗೀತೆಯನ್ನ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ನಾನು ಹಾಡಲಿಲ್ಲ, ಯಾಕಂತ ಹೇಳಿದ್ರೆ ವಾಯ್ಸ್ ಅಷ್ಟೊಂದು ಚೆನ್ನಾಗಿಲ್ಲದಾಗ ಹಾಡಬಾರದು ಅಂತ ನನ್ನ ಗುರುಗಳು ಹೇಳಿಕೊಟ್ಟಿದ್ದಾರೆ. ನನ್ನ ಗುರುಗಳು ನೋಡಿ ಅಲ್ಲೇ ಎದುರುಗಡೆ ಇರುವಂತ ಉಮಾಮಹೇಶ್ವರ ಸಂಗೀತ ಕಲಾಶಾಲೆಯಲ್ಲಿ ನನ್ನ ಸಂಗೀತ ಪಯಣ ಆರಂಭ ಆದದ್ದು. ಅಲ್ಲಿಗೆ ಕೈ ಮುಗಿದು ನಮಸ್ಕಾರಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋದಿಕ್ಕೆ ನಮ್ಮ ಪ್ರೀತಿಯ ವಿದ್ಯಾರ್ಥಿನಿ, ಯಾವಾಗಲೂ ನಾವೇ ಸ್ಟಾರ್ಟ್ ಮಾಡುದು, ಮಧ್ಯದಲ್ಲಿ 4-5 ಹಾಡು ನಾವೇ ಹಾಡುದು. ನಮ್ಮ ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಬೆಳೆದಿದ್ದಾರೆ, ಆದ ಕಾರಣ ತುಂಬಾ ಕಾನ್ಫಿಡೆನ್ಸ್ ಇದೆ ನಮಗೆ. ಮಾತಾಡಿ ಮೇಡಮ್. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ನಾವು ಜೀವನದಲ್ಲಿ ಏನೇ ಸಾಧನೆ ಮಾಡಿದ್ರು ಸಹ ಆ ನಯ ವಿನಯವನ್ನ ಯಾವತ್ತಿಗೂ ಬಿಡಬಾರ್ದಂತೆ. ಅದಕ್ಕೆ ನೈಜ ನಿದರ್ಶನ ಅಂತಂದ್ರೆ ನಮ್ಮ ಕಿರಣ್ ಕುಮಾರ್ ಗಾನಸಿರಿ ಸರ್, ಇವರಿಗೂ ಸಹ ಇಂದಿನ ಈ ಕಾರ್ಯಕ್ರಮವನ್ನು ಇಷ್ಟು ಚೆನ್ನಾಗಿ ನಡೆಸಿಕೊಟ್ಟದ್ದಕ್ಕೆ, ಇದರ ರೂವಾರಿಯಾಗಿದ್ದಕ್ಕೆ ಮನಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ, ಇದೀಗ ನಿಮ್ಮ ಮುಂದೆ ಇಂದಿನ ಈ ಕಾರ್ಯಕ್ರಮದ ಕೊನೆಯ ಹಾಡು ಸೃಜನ ಪೂಜಾರಿ ಅವರ ಧ್ವನಿಯಲ್ಲಿ ಅಂಬ ಮೂಕಾಂಬ ಅನ್ನುವಂತಹ ಹಾಡು ಆ ದೇವಿಗಾಗಿ ಸಮರ್ಪಣೆ.
ಇಲ್ಲಿವರೆಗೆ ಗಾನಸಿರಿ ಕಲಾ ಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು ಇವರ ವಿದ್ಯಾರ್ಥಿಗಳಿಂದ ಸಂಗೀತ ಕಾರ್ಯಕ್ರಮವನ್ನ ನೀವು ಆನಂದಿಸಿದ್ದೀರಿ. ಈಗ ಹಿಮ್ಮೇಳನದ ಕಲಾವಿದರನ್ನ ನಮ್ಮ ಭಜನಾ ಮಂದಿರದ ಪರವಾಗಿ ಸನ್ಮಾನಿಸಬೇಕು. ನಮ್ಮ ಭಜನಾ ಮಂದಿರದ ಗೌರವಾಧ್ಯಕ್ಷರಾದ ಸೀತಾರಾಮರೈ ಕಿದಂಬಾಡಿ ಗೊತ್ತು, ಹಾಗೆ ಪದ್ಮನಾಭ ಅಂದ್ರಟ, ದಯಾನಂದ್ ಅವರು, ಜೊತೆಗೆ ಜ್ಯೋತಿ ನಾಯಕರು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ನು ಸಂಗೀತ ಕಾರ್ಯಕ್ರಮವನ್ನ ನೀಡಿದಂತ ಎಲ್ಲ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕು. ಪುಟಾಣಿಗಳನ್ನ ಸನ್ಮಾನಿಸಲು ನಮ್ಮ ಭಜನಾ ಮಂದಿರದಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾ ಇರುವಂತಹ ಸಣ್ಣ ಸಣ್ಣ ಮಕ್ಕಳನ್ನು ನಾವು ಈ ಸಂದರ್ಭದಲ್ಲಿ ಕರೀಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂದ್ರೆ ಮಕ್ಕಳು ಮುಂದಿನ ಭವಿಷ್ಯ. ಅದೇ ರೀತಿ ಇವರು ಸಂಗೀತ ಕ್ಷೇತ್ರದಲ್ಲಿ ಮುಂದುವರೆದ್ರೆ ಆ ಮಕ್ಕಳು ಇನ್ನು ಸಾಮಾಜಿಕ ಕ್ಷೇತ್ರದಲ್ಲಿ ಮುಂದುವರಿಬೇಕು ಎನ್ನುವ ಉದ್ದೇಶದಿಂದ ಸಣ್ಣ ನಮ್ಮ ಭಜನಾ ಮಂದಿರದ ಸ್ವಯಂ ಸೇವಕರಾಗಿ ಕೆಲಸ ಮಾಡುವಂತ ಎಲ್ಲ ಮಕ್ಕಳನ್ನ ಅಂದ್ರೆ ಪ್ರಜ್ನೇಶ್, ಭವಿತ್, ಸಾಗರ್, ಅರ್ಜುನ್, ಕರ್ಣ, ಪ್ರಥಮ್, ಆಯುಷ್, ಪ್ರಜ್ವಲ್, ಪ್ರಖ್ಯಾತ್, ಅಪೂರ್ವ ಹಾಗೂ ಚೈತ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನ ನೀಡುವಂತದನ್ನು ನಮ್ಮ ಸಂಘದ ನಮ್ಮ ಭಜನಾ ಮಂದಿರದ ಗೌರವಾಧ್ಯಕ್ಷರಾದ ಸೀತಾರಾಮ್ ರೈಗಳು ಹಾಗೂ ಜ್ಯೋತಿ ಅವರು, ಪದ್ಮನಾಭ ಹಂದ್ರಾಟ ಅವರು, ದಯಾನಂದರವರು ಆ ಮಕ್ಕಳಿಗೆ ಪ್ರಮಾಣ ಪತ್ರವನ್ನ ನೀಡಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಧನ್ಯವಾದಗಳು. ಈಗಾಗಲೇ ಸುಮಧುರ ಸಂಗೀತ ಲಹರಿ ಕಾರ್ಯಕ್ರಮವು ಮುಗಿದಿದ್ದು ಈಗ ವಿಶ್ವ ಹಿಂದೂ ಪರಿಷತ್ ಮಹಿಳಾ ವೃಂದದಿಂದ ಭಜನಾ ಕಾರ್ಯಕ್ರಮ ನಡೀತಾ ಇದೆ. ಆ ನಂತರ ಮಹಾಪೂಜೆಯ ಬಳಿಕ ಭಗವದ್ಭಕ್ತರಿಗೆ ಅನ್ನಪ್ರಸಾದದ ವಿತರಣೆ ಆಗಲಿಕ್ಕಿದೆ. ಎಲ್ಲ ಭಗವದ್ಭಕ್ತರು ಈ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ಶಾರದೆಯ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ನಾಳೆ ಬೆಳಿಗ್ಗೆ 7 ಗಂಟೆಗೆ ಬ್ರಹ್ಮಶ್ರೀ ಕೆಮ್ಮಿಂಜೆ ನಾಗೇಶ್ ತಂತ್ರಿಗಳ ನೇತೃತ್ವದಲ್ಲಿ ಚಂಡಿಕಾ ಹೋಮ ನಡೆಯಲಿಕ್ಕಿದೆ. ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆಯ ಹೊತ್ತಿಗೆ ಪೂರ್ಣಾವಧಿಗೊಳ್ಳಲಿದೆ. ತಾವೆಲ್ಲ ಭಗವದ್ಭಕ್ತರು ಚಂಡಿಕಾ ಯಾಗದಲ್ಲಿ ಪಾಲ್ಗೊಂಡು ಆ ಮಹಾತಾಯಿಯ ಕೃಪಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತೇಳಿ ನಿಮ್ಮಲ್ಲಿ ಶಾರದಾ ಭಜನಾ ಮಂದಿರದ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಭಗವದ್ಭಕ್ತರಲ್ಲಿ ಒಂದು ವಿನಂತಿ ಏನಂತ ಹೇಳಿದರೆ, ಹನ್ನೆರಡನೇ ತಾರೀಕಿಗೆ ನಡೆಯುವಂಥ ಭವ್ಯ ಶೋಭಾಯಾತ್ರೆ, ಶಾರದಾ ಮಾತೆಯ ಭವ್ಯ ಶೋಭಾಯಾತ್ರೆ ವಿಜೃಂಭಣೆಯಿಂದ ನೆರವೇರಿಸಲಿಕ್ಕೋಸ್ಕರ ಈಗಾಗಲೇ ಎಲ್ಲ ಕಾರ್ಯಕ್ರಮದ ಪೂರ್ವ ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಆದರಣೀಯ ಎಲ್ಲ ಭಗವದ್ಭಕ್ತರು ಈ ಶಾರದಾ ಮಾತೆಯ ಭವ್ಯ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ನಿಮ್ಮೆಲ್ಲರಲ್ಲಿ ಹೇಳಿಕೊಳ್ತಾ, ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. Dr. M.V. Shetty Institutions, Kavu Road, Vidyanagar, Mangalore, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. Dr. M.V. Shetty Institutions, Kavu Road, Vidyanagar, Mangalore, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in.
ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. Dr. M.V. Shetty Institutions, Kavu Road, Vidyanagar, Mangalore, Karnataka, 575013. Contact 0824-248-1048, 0824-248-1096. Website www.mvshettycolleges.edu.in. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್.